ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸ ನಾವು ಮಾತನಾಡ್ತಾ ಇದ್ದೇವೆ ಡಯಾಬಿಟಿಸ್ಗೆ ಸರಳವಾದ ಪರಿಹಾರ ಏನು ಅಂತ. ಸಾಮಾನ್ಯವಾಗಿ ಇವತ್ತು ನಾವು ಎಲ್ಲಿ ನೋಡಿದರೂ ಕೂಡ ಅಥವಾ ಯಾರನ್ನೇ ಮಾತನಾಡಿಸಿದ್ರು ಕೂಡ ಬಹುತೇಕ ಮಂದಿ ಡಯಾಬಿಟಿಸ್ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾರೆ. ಸೊ ಇಂಥ ಡಯಾಬಿಟಿಸ್ಗೆ ಸರಳವಾದ ಪರಿಣಾಮ ಏನಿರ್ಬೋದು, ಪರಿಹಾರ ಏನಿರ್ಬೋದು, ಅಥವಾ ಅವರ ಜೀವನ ಶೈಲಿಯಲ್ಲಿ ತಕ್ಕ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡ್ರೆ ಈ ಒಂದು ಡಯಾಬಿಟಿಸ್ನಿಂದ ಯಾವ ರೀತಿ ಪಾರಾಗ್ಬೋದು ಅನ್ನೋ ಬಗ್ಗೆ ಇವತ್ತು ಮಾತಾಡಲಿಕ್ಕಿದ್ದೇವೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಡಾಕ್ಟರ್ ಶಾರದಾ ಬಂಗೇರ್ ಅವರು. ನಾನು ಈ ಒಂದು ಶೋಗೆ ಶಾರದಾ ಬಂಗೇರ್ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿರೋರು ಡಾಕ್ಟರ್ ಶಾರದಾ ಬಂಗೇರ್ ಅವರು ಮಂಗಳೂರಿನ ವೃಂದಾವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಆಡಳಿತ ನಿರ್ದೇಶಕರು. ವೃಂದಾವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಮಂಗಳೂರಿನಲ್ಲಿ ಬಲ್ಮಠದಲ್ಲಿದೆ. ಸೊ ಡಾಕ್ಟರ್ ಶಾರದಾ ಅವರು ಈ ಮೊದಲು ಆಸ್ಟ್ರೇಲಿಯಾದಲ್ಲಿ ಕೂಡ ಸುಮಾರು 10 ವರ್ಷಗಳ ಕಾಲ ಈ ಒಂದು ಯೋಗ ಮತ್ತು ನ್ಯಾಚುರೋಪತಿ ಪ್ರಾಕ್ಟೀಸ್ ಮಾಡಿದವರು. ಸೊ ಅವರಿಗೆ ಒಂದು ವಿದೇಶಿಯ ಜೀವನ ಪದ್ಧತಿಯಲ್ಲಿ ಕೂಡ ಈ ಒಂದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು ಅಳವಡಿಸಿಕೊಂಡು ಮತ್ತು ಅಲ್ಲಿ ಆ ಒಂದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಏನು ಅನುಭವಿಸಿದಂಥ ಜನ ಯಾವ ರೀತಿ ಅದರಿಂದ ಒಂದು ಒಳ್ಳೆಯ ಪರಿಣಾಮವನ್ನು ಪಡೆದುಕೊಂಡಿದ್ದಾರೆ ಅನ್ನುವುದು ಕೂಡ ಅವರ ಅನುಭವದಲ್ಲಿದೆ. ಸೊ ಜೊತೆಗೆ ಅವರು ಇಲ್ಲಿ ನಿರಂತರವಾಗಿ ಜನರ ಮಧ್ಯೆ ಈ ಯೋಗ ಕ್ಯಾಂಪ್ಗಳನ್ನು ಅಥವಾ ಪ್ರಕೃತಿ ಚಿಕಿತ್ಸಾ ಶಿಬಿರಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಸೊ ಇವತ್ತು ಅವರು ಬಹುಮುಖ್ಯವಾಗಿ ಈ ಒಂದು ಡಯಾಬಿಟಿಸ್ ಅಥವಾ ನಾವು ಮಧುಮೇಹ ಅಂತ ಹೇಳ್ತೇವೆ ಅಥವಾ ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ, ಅದಕ್ಕೆ ಜನಸಾಮಾನ್ಯರು ತಮ್ಮ ಮನೆಯಲ್ಲೇ ಇದ್ದುಕೊಂಡು ಯಾವ ರೀತಿಯ ಪರಿಹಾರಗಳನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಅಂತ. ಯಾಕಂತ ಹೇಳಿದ್ರೆ ಇವತ್ತು ಈ ಒಂದು ಡಯಾಬಿಟಿಸ್ ಬಗ್ಗೆ ಬಹುತೇಕ ಸಂದರ್ಭದಲ್ಲಿ ಮಂದಿ ಆಸ್ಪತ್ರೆಗಳ ಬಾಗಿಲಲ್ಲಿ ಹೋಗಿ ನಿಂತ್ಕೊಂಡು ಏನೇನೋ ಮದ್ದುಗಳನ್ನು ತೆಕ್ಕೊಂಡು ಅಥವಾ ಯಾವುದ್ಯಾವುದೋ ಜಾಹೀರಾತುಗಳನ್ನು ನೋಡಿಕೊಂಡು ಅಲ್ಲಿ ಯಾವುದ್ಯಾವುದೋ ಔಷಧಿಗಳನ್ನು ಪಡ್ಕೊಂಡು ಅದರಲ್ಲಿ ಗುಣಮುಖ ಆಗುವುದಕ್ಕಿಂತ ಹೆಚ್ಚಾಗಿ ಪ್ರತಿಕೂಲ ಪರಿಣಾಮಗಳೇ ಜಾಸ್ತಿ ಆಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಅತ್ಯಂತ ಸರಳ ಸ್ವರೂಪದಲ್ಲಿ ನಮ್ಮ ಮನೆಯಲ್ಲೇ ಅಥವಾ ನಮ್ಮ ಜೀವನ ಪದ್ಧತಿಯನ್ನೇ ತಕ್ಕ ಮಟ್ಟಿಗೆ ಬದಲಾಯಿಸಿಕೊಳ್ಳುವಂಥದ್ದು ಅಥವಾ ನಮ್ಮ ಅಡುಗೆ ಕೋಣೆಯಲ್ಲಿ ಏನು ಸಾಮಗ್ರಿಗಳು ಲಭಿಸುತ್ತೆ ಅಥವಾ ನಮ್ಮ ದಿನನಿತ್ಯದ ಊಟೋಪಚಾರ ಸಂದರ್ಭದಲ್ಲಿ ನಾವು ಏನೆಲ್ಲ ಬಳಸಿಕೊಳ್ಳುತ್ತೇವೆ ಅದನ್ನು ಯಾವ ರೀತಿಯೆಲ್ಲ ಮಿತವಾದ ರೂಪದಲ್ಲಿ ಬಳಸಿಕೊಳ್ಳಬೇಕು ಮತ್ತು ಈ ಒಂದು ಡಯಾಬಿಟಿಸನ್ನು ಯಾವ ರೀತಿ ಗೆಲ್ಲಬಹುದು ಅನ್ನೋ ಬಗ್ಗೆ ಇವತ್ತು ಡಾಕ್ಟರ್ ಶಾರದಾ ಬಂಗೇರ್ ಅವರು ಮಾತಾಡ್ತಾರೆ. ಸೊ ನಾನು ಮೊದಲಾಗಿ ಅವರನ್ನು ಈ ಒಂದು ಸಂವಾದಕ್ಕೆ ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ನಾನು ಡಾಕ್ಟರೇ ನಿಮ್ಮ ಹತ್ರ ಕೇಳುವಂಥದ್ದು, ಸಾಮಾನ್ಯವಾಗಿ ಈ ಒಂದು ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಯಾವ ಏಜ್ ಗ್ರೂಪ್ನವರಿಗೆಲ್ಲ ಬರುತ್ತೆ ಅಂತ, ಅಂದರೆ ಎಲ್ಲ ವಯೋಮಾನದವರಿಗೆ ಬರುತ್ತಾ ಅಥವಾ ಬರೀ ಒಂದು ಮಧ್ಯವಯಸ್ಕರಿಗೆ ಮಾತ್ರ ಬರುತ್ತಾ, ಏನು ಹೇಳಲಿಕ್ಕೆ ನೀವು ಬಯಸ್ತೀರಿ? ಈಗ ಸಕ್ಕರೆ ಕಾಯಿಲೆ ಭಾರತ ದೇಶದಲ್ಲಿ ಅತ್ಯಂತವಾಗಿ ಕಂಡು ಬರುತ್ತದೆ. ಅದರಲ್ಲಿ 2 ಟೈಪ್ಸ್ ವಿವಿಧ ಇದೆ. ಅದರಲ್ಲಿ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್ ಮತ್ತೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್ ಅಂತ ಇದೆ. ಈ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್ ಇದು ಹುಟ್ಟಿನಿಂದಲೇ ಅಥವಾ ಚಿಕ್ಕ ಪ್ರಾಯದಲ್ಲೇ ಕಂಡು ಬರುವಂಥದ್ದು. ಆಮೇಲೆ ಈಗ ಸೆಕೆಂಡ್ ವಿಚ್ ಇಸ್ ಮೋಸ್ಟ್ ಕಾಮನ್ ಟೈಪ್ ಅಂದರೆ ಅದು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮೆಲಿಟಸ್. ಇದು ಸಾಮಾನ್ಯವಾಗಿ ಈಗ 40 ವರ್ಷದ ನಂತರ ಕಂಡು ಬರುವಂತಹ ಕಾಯಿಲೆ. ಇದು ಜೀವನ ಪದ್ಧತಿ ಆಮೇಲೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಥವಾ ಜೆನೆಟಿಕ್ ಡಿಸಾರ್ಡರ್ ಅಂತ ಕೂಡ ಹೇಳ್ಬೋದು. ಆದರೆ ಇಫ್ ಯು ಫಾಲೋ ಪ್ರಾಪರ್ ಲೈಫ್ ಸ್ಟೈಲ್ ಯು ಕ್ಯಾನ್ ಇದನ್ನು ರಿವರ್ಸ್ ಮಾಡುವ ಚಾನ್ಸಸ್ ಕೂಡ ಬಹಳಷ್ಟು ಇದೆ. ಸೊ ಆದರೆ ಈಗಿನ ಪದ್ಧತಿ ಜೀವನ ಶೈಲಿಯಲ್ಲಿ ಏನು ಕಂಡು ಬರ್ತದೆ ಅಂದರೆ ಜಾಸ್ತಿಯಾಗಿ ನಾವೀಗ ನಮ್ಮ ವ್ಯಾಯಾಮ ಅದು ಕಡಿಮೆ ಆಗಿದೆ. ಹೌದು, ವ್ಯಾಯಾಮ ಕಡಿಮೆ ಆಗಿದೆ. ಆಮೇಲೆ ನಾವು ತಿನ್ನುವಂಥ ಆಹಾರದಲ್ಲಿ ಪೋಷಕಾಂಶ ಕಡಿಮೆ ಆಗಿ ಅದರಲ್ಲಿ ಜಂಕ್ ಜಾಸ್ತಿ ಆಗಿರುತ್ತದೆ. ಸೊ ಇದು ನಮ್ಮ ಲಿವರ್ ಮೇಲೆ ಪರಿಣಾಮ ಬೀಳುತ್ತದೆ. ಸೊ ದ ಡಿಟಾಕ್ಸಿಫಿಕೇಶನ್, ಅದು ಲಿವರ್ದು ಡಿಟಾಕ್ಸ್ ಕಡಿಮೆ ಆಗ್ತಾ ಹೋದಾಗೆ ನಮ್ಮ ರಕ್ತದಲ್ಲಿ ಆಮ ಅಂದರೆ ವಿಷದ ಅಂಶ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಆಗ ನಮ್ಮ ಬಾಡಿಯಲ್ಲಿ ಕೊಬ್ಬು
ಕೊಲೆಸ್ಟ್ರಾಲ್, ಫ್ಯಾಟ್ ಅದೆಲ್ಲ ಶೇಖರಣೆ ಆಗ್ತಾ ಹೋಗ್ತಾ ನಾವು ಈ ಡಯಾಬಿಟಿಸ್ ನಮ್ಮ 35 ಇಯರ್ಸ್ ಆಗುವಾಗೇನೆ ಜಾಸ್ತಿಯಾಗಿ ಕಂಡು ಬರುವ ಚಾನ್ಸಸ್ ಈಗ ಇದೆ. ಸೊ 35-40 ಇಯರ್ಸ್ ಅಲ್ಲೇ ಈಗ ಜನರಿಗೆ ಡಯಾಬಿಟಿಸ್ ಕಾಣುವಂತ. ಮೊದಲೆಲ್ಲ ಒಂದು ಅಭಿಪ್ರಾಯಗಳಿತ್ತು, ಯಾಕಂತ ಹೇಳಿದ್ರೆ ತುಂಬ ಒಂದು ಮಧ್ಯವಯಸ್ಕ ಆದ ನಂತರ ಒಂದು 50-60 ವರ್ಷ ಆಸುಪಾಸಿನಲ್ಲಿ ಬರುವಂಥದ್ದು ಇತ್ತು. ಈಗ ನೀವು ಹೇಳುವಂಥದ್ದು 30-35 ವಯಸ್ಸಿನ ಆಸುಪಾಸಲ್ಲೇ ಬರುತ್ತೆ ಅಂತ. ಹೌದು. ಈಗ ನಮ್ಮ ಹಿರಿಯರಲ್ಲಿ ನಾವು ನೋಡಿದ್ರೆ ನಮ್ಮ ತಾತ ಅಜ್ಜಿ ಅವರಿಗೆಲ್ಲ ಒಂದು 65-70 ಇಯರ್ಸ್ ಅಲ್ಲಿ ಬರುವಂತ ರೋಗ. ಆದ್ರೆ ನಮ್ಮ ಹೆತ್ತವರಲ್ಲಿ ನೋಡಿದಾಗ ಇದು ಒಂದು ಸಾಧಾರಣ 55-60 ಇಯರ್ಸ್ 50 ಶುರುವಾಗ್ತಾ 55 ಅಲ್ಲಿ ಕಂಡು ಬರುತ್ತಿತ್ತು. ಆದ್ರೆ ಈ ಜನರೇಷನ್ ಅಲ್ಲಿ ಇಟ್ಸ್ ಸ್ಟಾರ್ಟಿಂಗ್ ಅಟ್ 35-40. ಸೊ ಈಗ ನಾವು ಏನು ಇದರಲ್ಲಿ ನೋಡ್ತಾ ಇದ್ದೇವೆ ಅಂದ್ರೆ ಒಂದು ಜನರೇಷನ್ ಬಿಟ್ಟು ಇನ್ನೊಂದು ಜನರೇಷನ್ಗೆ ಇದರದ್ದು ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. ನಮ್ಮ ಒಂದು ಅಪಾಯಕಾರಿಯಾದಂತಹ ಒಂದು ಸನ್ನಿವೇಶ ಇದು ಆಕ್ಚುಲಿ. ಹೌದು. ಇದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಅವನು ಟೆಸ್ಟ್ ಮಾಡಿಸಿರುವುದಿಲ್ಲ, ಅವನಿಗೆ ಏನು ಶುಗರ್ ಅಥವಾ ಈ ಒಂದು ಮಧುಮೇಹದ ಲಕ್ಷಣ ಗೊತ್ತೇ ಇರೋದಿಲ್ಲ, ಅವನು ಹಾಗೆ ಟೆಸ್ಟ್ ಮಾಡೋದಿಲ್ಲ. ಇನ್ ಜನರಲ್ ಆಗಿ ಒಬ್ಬನಿಗೆ ಅಥವಾ ಅವನಿಗೆ ಆ ವ್ಯಕ್ತಿಗೆ ಈ ಒಂದು ಡಯಾಬಿಟಿಸ್ ಇದೆ ಅನ್ನೋದನ್ನು ಯಾವ ರೀತಿ ಆ ಎಲ್ಲ ಲಕ್ಷಣಗಳು ನಮಗೆ ಗೋಚರಿಸುತ್ತೆ? ಈಗ ಸಾಮಾನ್ಯವಾಗಿ ನಾವು ನಮ್ಮ ಇಫ್ ಯು ವಾಚ್ ಅವರ್ ಲೈಫ್ ಸ್ಟೈಲ್ ಅದರ ಕೆಲವೊಂದು ಚೇಂಜಸ್ ಕಂಡು ಬರುತ್ತದೆ ನಮಗೆ. ಅಂದ್ರೆ ಪದೇ ಪದೇ ಮೂತ್ರ ಬರುವಂತಾಗೋದು, ಆಗಾಗ ಬಯಾರಿಕೆ ಆಗುವಂತಾಗೋದು, ಮತ್ತೆ ವಿಪರೀತ ಹಸಿವು ಉಂಟಾಗೋದು, ಆಮೇಲೆ ರಾತ್ರಿ ಹೊತ್ತಿನಲ್ಲೂ ಹೆಚ್ಚಾಗಿ ಬೆವರುವಂಥದ್ದು, ಮತ್ತೆ ಯಾವುದಾದ್ರೂ ನಮಗೆ ಗಾಯವಾದಾಗ ನಿಧಾನವಾಗಿ ಗುಣಮುಖವಾಗುವುದು. ಸೊ ಇಟ್ ಟೇಕ್ಸ್ ಅ ಲಾಂಗರ್ ಟೈಮ್ ಫಾರ್ ಹೀಲಿಂಗ್. ಆಮೇಲೆ ದೇಹದ ತೂಕ ಕಡಿಮೆ ಆಗುವಂಥದ್ದು. ಸೊ ಫಸ್ಟಿಗೆ ಏನಾಗ್ತದೆ ಅಂದರೆ ತೂಕ ಜಾಸ್ತಿ ಆದಾಗೆ ಇನ್ಸುಲಿನ್ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಡಯಾಬಿಟಿಸ್ ಬಂದಾಗ ನಿಮ್ಮದು ದೇಹದ ತೂಕ ಕಡಿಮೆ ಆಗುತ್ತಾ ಹೋಗುತ್ತೆ. ಇಟ್ಸ್ ಕೈಂಡ್ ಆಫ್ ಅ ಮೆಟಬಾಲಿಕ್ ಡಿಸಾರ್ಡರ್ ವಿಚ್ ಅದರಲ್ಲಿ ನಿಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ. ಈಗ ಮತ್ತೊಂದು ಏನಂತ ಹೇಳಿದ್ರೆ, ಈಗ ನೀವು ಹೇಳಿದ್ರೆ ಏನು ಈ ಒಂದು ಡಯಾಬಿಟಿಸ್ ಇವಾಗ 30-35 ವಯಸ್ಸಿನವರಿಗೆ ಕೂಡ ಬರುತ್ತೆ ಅಂತ. ಮೊದಲೆಲ್ಲ ಏನು 50-60ಕ್ಕೆಲ್ಲ ಬರ್ತಾ ಇತ್ತು ಅಂತ. ನೀವು ಆಸ್ಟ್ರೇಲಿಯಾದಲ್ಲಿ ಕೂಡ ಇದ್ದವರು, ಈಗ ಅವರು ಇದರ ಬಗ್ಗೆ ಎಲ್ಲ ತುಂಬ ಕಾನ್ಷಿಯಸ್ ಆಗಿ, ಅಂದರೆ ವಿದೇಶಿಯರು ಅವರ ಏನು ಜೀವನ ಪದ್ಧತಿ ಅಥವಾ ಜೀವನ ಶೈಲಿಯಲ್ಲಿ ಅವರು ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಿಕೊಂಡಿದ್ದಾರೆ ಅಂತ. ಈಗ ನಿಮಗೆ ಸಾಮಾನ್ಯವಾಗಿ ನೀವು ಅಲ್ಲಿ ಏನು ಈ ರೀತಿಯ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇರುವಾಗ ಯೋಗ ಆ್ಯಂಡ್ ನ್ಯಾಚುರೋಪತಿ ನೀವು ಕಂಡುಕೊಂಡ ನಿಮ್ಮ ಅನುಭವದ ಪ್ರಕಾರ ಅವರಲ್ಲಿ ಕೂಡ ಈಗ ಏನು 30-35 ಆಸುಪಾಸಿನ ಜನರಿಗೆ ಕೂಡ ಅಲ್ಲಿ ಏನು ಈ ರೀತಿಯ ಡಯಾಬಿಟಿಸ್ ಬರಲಿಕ್ಕೆ ಆರಂಭವಾಗಿದೆ? ಹೌದು. ಈಗ ಆಸ್ಟ್ರೇಲಿಯಾದಲ್ಲಿ ನೋಡಿದ್ರೆ ಅವರು ಕ್ಯಾಟಗರೈಸ್ ಮಾಡ್ತಾರೆ ಎಲ್ಲ ದೇಶದವರನ್ನು. ಅಂದ್ರೆ ಅಲ್ಲಿ ಎಲ್ಲ ತುಂಬಾ ದೇಶದವರು ಇರ್ತಾರೆ. ಅದರಲ್ಲಿ ಇಂಡಿಯನ್ಸ್ ಅವರಿಗೆ ಜಾಸ್ತಿಯಾಗಿ ಇವನ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ಡಯಾಬಿಟಿಸ್ ಕಂಡು ಬರ್ತದೆ. ಸೊ ಈಗ ಇಂಡಿಯನ್ಸ್ ಇದ್ರೆ ಅವರು ಪ್ರೆಗ್ನೆಂಟ್ ಆದರೆ ಅವರಿಗೆ ಜಾಸ್ತಿಯಾಗಿ ಸ್ಕ್ರೀನಿಂಗ್ ಮಾಡ್ತಾರೆ, ಬಿಕಾಸ್ ಅಲ್ಲಿ ಇಂಡಿಯನ್ಸಿಗೆ ಸ್ವಲ್ಪ ಜಾಸ್ತಿನೇ. ಆಸ್ಟ್ರೇಲಿಯನ್ಸ್ ಅವರಿಗೆ ಅಷ್ಟೇನು ಜಾಸ್ತಿ ಇಲ್ಲ, ಬಿಕಾಸ್ ಅವರ ಫುಡ್ ಪದ್ಧತಿಯಲ್ಲಿ ಅವರ ಆದಷ್ಟು ಗ್ರೀನ್ಸ್ ಅನ್ನ ಮತ್ತೆ ವ್ಯಾಯಾಮವನ್ನ ದೇ ಹ್ಯಾವ್ ಟ್ರೈ ಟು ಇನ್ಕಲ್ಕೇಟ್ ಇನ್ ದ ಲೈಫ್ ಸ್ಟೈಲ್. ಆದರೆ ಈಗ ನಮ್ಮ ಫಾರಿನ್ ಕಂಟ್ರಿಯಲ್ಲಿ ಇದ್ದ ಜಾಸ್ತಿ ಅದು ಇಂಡಿಯನ್ಸ್ ತುಂಬಾನೇ ಸ್ಟ್ರೆಸ್ ಅಲ್ಲಿ ಇದ್ದಾರೆ. ದೇ ಆರ್ ಟ್ರೈಂಗ್ ಟು ವರ್ಕ್ ಮೋರ್ ದೆನ್ 8 hours a day. ವ್ಯಾಯಾಮ ಕಡಿಮೆ ಆಗಿದೆ ಅಲ್ಲಿ. ದೇ ಆರ್ ಟ್ರೈಂಗ್ ಟು ಅಂದ್ರೆ ತುಂಬಾನೇ ಅವರಿಗೆ ಅವರ ಟೈಮ್ ಗೋಸ್ ಫಾರ್ ಅದರ್ ಥಿಂಗ್ಸ್ ದೆನ್ ಕಾನ್ಸಂಟ್ರೇಟಿಂಗ್ ಆನ್ ದೆಮ್ ಸೆಲ್ಫ್. ಅಂದ್ರೆ ಅವರ ಮೇಲೆ ಅವರಿಗೆ ಜಾಸ್ತಿ ಆದ ಕಾನ್ಸಂಟ್ರೇಷನ್ ಇಟ್ಕೊಳ್ಳಿಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ಅದರಿಂದಾಗಿ ಜಾಸ್ತಿನೇ ಡಯಾಬಿಟಿಸ್ ಕಂಡು ಬರ್ತಾ ಇದೆ ಇವನ್ ಇಂಡಿಯನ್ಸ್ ಆಸ್ಟ್ರೇಲಿಯಾದಲ್ಲಿ. ಸೊ ನಾನು ಹೇಳ್ಬೇಕಾದ್ರೆ ನಾನು ಆಸ್ಟ್ರೇಲಿಯಾದಲ್ಲಿ ಇದ್ದಾಗ ನನ್ನ ಫಸ್ಟ್ ಪ್ರೆಗ್ನೆನ್ಸಿಗೆ ನನಗೆ 5 ತಿಂಗಳಲ್ಲೇ ಡಯಾಬಿಟಿಸ್ ಆಗಿತ್ತು. ಯಾಕಂದ್ರೆ ಆಗ ತುಂಬಾನೇ ಸ್ಟ್ರೆಸ್ ಆಗಿತ್ತು, ಬಿಕಾಸ್ ಐ ಹ್ಯಾಡ್ ಪುಟ್ ಆನ್ ಅ ಲಾಟ್ ಆಫ್ ವೇಟ್. ಜಾಸ್ತಿನೇ ದೇಹದ ತೂಕ ಆದ್ರಿಂದ 5th ಮಂತ್ ಅಲ್ಲೇ ನನಗೆ ಡಯಾಬಿಟಿಸ್ ಬಂದಿತ್ತು. ಅದು ಹೇಗೆ ಅಂದ್ರೆ 5th-6th ಮಂತ್ ಆದಾಗೆ ನಮ್ಮ ದೇಹದ ತೂಕ 3 ಕಿಲೋ ಜಾಸ್ತಿ ಆಗ್ತಾ ಹೋದಾಗೆ ಇನ್ಸುಲಿನ್ದು ದ ನೀಡ್ ಫಾರ್ ಇನ್ಸುಲಿನ್ ಇನ್ಕ್ರೀಸಸ್. ಹಾಗೆ ಇನ್ಸುಲಿನ್ ಡಿಪೆಂಡೆಂಟ್ ಜಾಸ್ತಿ ಆಗ್ತಾ ಹೋಗ್ತೇವೆ. ಸೊ ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಐ ಟ್ರೈ ಟು ಗೋ ವಿತ್ ದ ಅಲೋಪತಿ ಮೆಡಿಸನ್. ಹಾಗೆ ನಂದು ಇನ್ಸುಲಿನ್
every month increased. So by the 9th month ಆಗುವಾಗನೇ I had put on a lot of weight and I was insulin dependent. ಆದರೆ ಸೆಕೆಂಡ್ ಪ್ರೆಗ್ನೆನ್ಸಿಯನ್ನು ನಾನು ಅದನ್ನು ನ್ಯಾಚುರೋಪತಿ ಲೈಫ್ ಸ್ಟೈಲ್ ಫಾಲೋ ಮಾಡಿಕೊಂಡು ಐ ವಾಸ್ ಟೋಟಲಿ ಡಿವಾಯ್ಡ್ ಆಫ್ ಇನ್ಸುಲಿನ್ ಮತ್ತು ಈ ಡಯಾಬಿಟಿಸನ್ನು ಜಸ್ಟ್ ಯೋಗ ಮತ್ತು ಈ ಕೆಲವೊಂದು ಸಿಂಪಲ್ ಹರ್ಬ್ಸನ್ನು ಫಾಲೋ ಮಾಡ್ತಾ ಐ ವಾಸ್ ಔಟ್ ಆಫ್ ಡಯಾಬಿಟಿಸ್. ನೀವೇ ಒಂದು ಪ್ರತ್ಯಕ್ಷ ಉದಾಹರಣೆ ಆಗಿದ್ದೀರಿ. ಹೌದು. ಒಂದು ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡ್ರೆ ಅಥವಾ ನಮ್ಮದೇ ಏನು ಯೋಗ ಅಥವಾ ನ್ಯಾಚುರೋಪತಿ ಅಂದರೆ ಪ್ರಕೃತಿ ದತ್ತವಾದ ವಸ್ತುಗಳನ್ನು ಬಳಸಿಕೊಳ್ಳುವುದರಿಂದ ಅಥವಾ ಒಂದು ಜೀವನ ಶೈಲಿಯನ್ನು ಬದಲಾಯಿಸೋದ್ರಿಂದ ಯಾವ ರೀತಿ ನಾವು ಡಯಾಬಿಟಿಸನ್ನು ಗೆಲ್ಲಬಹುದು ಅಂತ. ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಸಂವಾದ ಮತ್ತೆ ಮುಂದುವರಿಯುತ್ತದೆ. ನಾವು ಯಾವ ರೀತಿ ಡಯಾಬಿಟಿಸನ್ನು ಸರಳವಾಗಿ ಗೆಲ್ಲಬಹುದು ಅನ್ನೋ ಬಗ್ಗೆ ಡಾಕ್ಟರ್ ಶಾರದಾ ಬಂಗೇರ್ ಅವರು ಮಾತಾಡ್ತಾರೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಡಯಾಬಿಟಿಸ್ಗೆ ಸರಳ ಪರಿಹಾರ ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಿದ್ದೇವೆ. ನಮ್ಮ ಜೊತೆಗೆ ಮಂಗಳೂರಿನ ವೃಂದಾವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಆಡಳಿತ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಶಾರದಾ ಬಂಗೇರ್ ಅವರಿದ್ದಾರೆ. ವೀಕ್ಷಕರೇ, ನಾವು ಈಗಾಗಲೇ ಮಾತನಾಡೋ ಸಂದರ್ಭದಲ್ಲಿ ಈ ಡಯಾಬಿಟಿಸ್ ಅಥವಾ ಮಧುಮೇಹ ಅಥವಾ ನಾವು ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವೆ, ಯಾವೆಲ್ಲ ವಯಸ್ಸಿನವರಿಗೆ ಬರುತ್ತೆ ಅನ್ನೋ ಬಗ್ಗೆ ಮಾತಾಡಿದೆವು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ನಂಬಿಕೆಗಳಿರ್ತದೆ, ಅದೇನೋ ಮಧ್ಯವಯಸ್ಕರಿಗೆ ಬರ್ತೇವೆ ಅಂತ. ಬಟ್ ಇವತ್ತು ಅದು ಯಂಗ್ಸ್ಟರ್ಸ್ಗೆ, ಯೂತ್ಗೆ ಅದು ಡಾಕ್ಟರ್ ಹೇಳ್ತಾ ಇದ್ದಾರೆ 30ರ ವಯಸ್ಸಿನ ಆಸುಪಾಸಲ್ಲೇ ಇವತ್ತು ನಾವು ಏನು ಸಕ್ಕರೆ ಕಾಯಿಲೆಯನ್ನು ಯುವಕರಲ್ಲಿ ಕಾಣ್ತಾ ಇದ್ದೇವೆ ಅಂತ. ಮತ್ತು ಅದು ಯಾಕೆ ಬರುತ್ತೆ ಮತ್ತು ಅದರ ಏನು ಲಕ್ಷಣಗಳು ಅನ್ನೋ ಬಗ್ಗೆ ಕೂಡ ಮಾತಾಡಿದೆವು. ಈಗ ನಾವು ಭಾರಿ ಮುಖ್ಯವಾಗಿ ಮಾತಾಡುವಂಥದ್ದು ಮತ್ತು ಇನ್ನೊಂದು ಬಹುಮುಖ್ಯವಾದ ವಿಚಾರವನ್ನು ಡಾಕ್ಟರ್ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ದು, ಅವರು ಆಸ್ಟ್ರೇಲಿಯಾದಲ್ಲಿ ಕೂಡ ಏನು ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯರಾಗಿ ಕೆಲಸ ಮಾಡಿದವರು. ಅಲ್ಲಿ ಏನು ಆ ದೇಶದಲ್ಲಿರುವಂಥ ಆ ದೇಶದ ಪ್ರಜೆಗಳಿಗಿಂತ ಜಾಸ್ತಿಯಾಗಿ ಅಲ್ಲಿರುವಂಥ ಭಾರತೀಯರಲ್ಲೇ ಏನು ಡಯಾಬಿಟಿಸ್ ಜಾಸ್ತಿ ಇತ್ತು ಅಂತ. ಡಾಕ್ಟ್ರೆ, ಒಂದು ಅಂಕಿಅಂಶ, ಅದು WHO ಅಂಕಿಅಂಶ ಕೂಡ ಹೇಳ್ತದೆ, ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಡಯಾಬಿಟಿಕ್ ಅಂದರೆ ಅಥವಾ ಸಕ್ಕರೆ ಕಾಯಿಲೆಗೆ ಒಳಗಾಗ್ತಾ ಇರುವವರು ಯಾರಂತ ಹೇಳಿದ್ರೆ ಭಾರತೀಯರು ಅಂತ. ನೀವು ಹೇಳಿದಾಗೆ ಬಹುಶಃ ಅವರ ನಮ್ಮ ಜೀವನ ಶೈಲಿ, ಒಂದು ವ್ಯಾಯಾಮ ಇಲ್ಲದ ಬದುಕು ಅಥವಾ ಆಹಾರ ಪದ್ಧತಿಯಲ್ಲಿ ಏನು ತಾಳಮೇಳದ ಇಲ್ಲದೆ ನಾವು ಏನೇನೋ ಸಿಕ್ಕಿದ್ದನ್ನು ಕೈಗೆ ಸಿಕ್ಕಿದ್ದನ್ನೆಲ್ಲ ತಿನ್ನುವಂಥ ಇದರಿಂದಾಗಿ ಬಂದಿರಬಹುದು ಅಂತ ನೀವು ಕೂಡ ಆಗ ಉಲ್ಲೇಖ ಮಾಡಿದಿರಿ. ಈಗ ನಾನು ನೇರವಾಗಿ ನಿಮ್ಮ ಹತ್ರ ಪ್ರಶ್ನೆಗೆ ಬರುವಂಥದ್ದು, ಈ ಒಂದು ಡಯಾಬಿಟಿಸ್ ವ್ಯಕ್ತಿಗಳಿಗೆ ಏನೆಲ್ಲ ಪ್ರತಿಕೂಲ ಪರಿಣಾಮಗಳು ಅವರು ಎದುರಿಸಬೇಕಾಗತ್ತೆ ಅಂತ ಅವರ ದಿನನಿತ್ಯದ ಬದುಕಿನಲ್ಲಿ? ಈಗ ಡಯಾಬಿಟಿಸ್ ಬಂದಾಗ ಅವರಿಗೆ ಮುಂಚೆ ಹೇಳಿದ ಹಾಗೆ ಜಾಸ್ತಿ ಹಸಿವಾಗುವಂಥದ್ದು, ವೈರಿಕೆ ಆಗುವಂಥದ್ದು. ಸೊ ಈ ಟೈಮಲ್ಲಿ ಅವರ ಟಾಕ್ಸಿನ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈಗ ಆ ಟೈಮಲ್ಲಿ ಅವರು ನಿಯಂತ್ರಣ ಪಾಲಿಸದಿದ್ರೆ, ಅದನ್ನು ಕಂಟಿನ್ಯೂ ಮಾಡ್ತಾ ಹೋದರೆ, ನಿರ್ಲಕ್ಷಿಸಿ ಕಂಟಿನ್ಯೂ ಮಾಡ್ತಾ ಹೋದರೆ ಆಮೇಲೆ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಹೋಗ್ತದೆ. ರಕ್ತದಲ್ಲಿ ಶುಗರಿನ ಅಂಶ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಈ ಶುಗರ್ ಬ್ಲಡ್ಡಲ್ಲಿ ಜಾಸ್ತಿ ಆದಾಗ ಇದು ಎಲ್ಲ ಟಾರ್ಗೆಟ್ ಆರ್ಗನ್ಸ್ ಅಂದರೆ ಇಂಪಾರ್ಟೆಂಟ್ ಆರ್ಗನ್ಸಿಗೆಲ್ಲ ಇದರ ಪರಿಣಾಮ ಬೀಳ್ತದೆ. ಮೇನ್ ಆಗಿ ಇದು ಹಾರ್ಟಲ್ಲಿ ಅಂದರೆ ಹೃದಯ ಸಂಬಂಧಿತ ರೋಗಗಳು ಕಂಡುಬರುವ ಸಾಧ್ಯತೆ ಇದೆ. ಹಾರ್ಟ್ ಅಟ್ಯಾಕ್ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇದರಲ್ಲಿ ಡಯಾಬಿಟಿಸ್ ಇದ್ದಾಗ ಅವರು ಟ್ಯಾಬ್ಲೆಟ್ ಕೊಡ್ತಾರೆ ಡಯಾಬಿಟಿಸ್ಗೆ, ವಿಚ್ ಇಸ್ ಆಕ್ಚುಲಿ ಅದು ಏನಾಗ್ತದೆ ಅಂತ ಹೇಳಿದ್ರೆ ಈ ಲಿವರ್ ಮೇಲೆ ಪ್ರಭಾವ ಬೀಳ್ತದೆ. ಲಿವರ್ ಅದನ್ನ ಡಿಟಾಕ್ಸ್ ಮಾಡಿ ಹೊರಗೆ ಹಾಕುವಾಗ ಕಿಡ್ನಿಗೆ ಕೂಡ ಅದರದ್ದು ಸ್ವಲ್ಪ ಕ್ಲೆನ್ಸಿಂಗ್ ಇಫೆಕ್ಟ್ ಬರ್ತದೆ. ಸೊ ಕಿಡ್ನಿ ಮೇಲೆ ಇಫೆಕ್ಟ್ ಹೋಗುವಾಗ ಕಿಡ್ನಿ ಸ್ಲೋ ಆಗಿ ಕಿಡ್ನಿ ಪ್ರಾಬ್ಲಮ್ಸ್ ಬರ್ತಾ ಹೋಗ್ತದೆ. ಕಿಡ್ನಿ ಇಫೆಕ್ಟ್ ಆದಾಗ ಹಾರ್ಟಿಗೆ ಸಹ ಇಫೆಕ್ಟ್ ಬರ್ತದೆ. ಸೊ ಒಂದೊಂದಾಗಿ ಎಲ್ಲ ಆರ್ಗನ್ಸ್ ಅನ್ನ ಟಾರ್ಗೆಟ್ ಮಾಡ್ತಾ, ಸೊ ದಟ್ ಇಸ್ ವೈ ಡಯಾಬಿಟಿಸ್ ಇಸ್ ಒನ್ ಆಫ್ ಅ ಕಿಲ್ಲರ್ ಡಿಸೀಸ್. ಅದು ಸ್ಲೋ ಆಗಿ ಕ್ರಾನಿಕ್ ಆಗಿ ಒಂದು ನಮ್ಮನ್ನ ಹೌದು, ನಮ್ಗೆ ಗೊತ್ತಾಗುದಿಲ್ಲ. ನಮ್ಗೆ ಶುಗರ್ ತಿಂದ ಅಷ್ಟೇ ನಮ್ಮ ಶುಗರ್ದು ಬ್ಲಡ್ ಅಲ್ಲಿ ಶುಗರ್ ಜಾಸ್ತಿ ಆಗ್ತದೆ, ಹಾಗೆ ನಮ್ಮ ಎಲ್ಲ ಆರ್ಗನ್ಸ್ಗೆ ಇಫೆಕ್ಟ್ ಬರ್ತಾ ಇರ್ತದೆ. ಆದ್ರೆ ನಮ್ಗೆ ಶುಗರ್ ತಿನ್ಲಿಕ್ಕೆ ಜಾಸ್ತಿನೇ ಆಸೆ ಆಗುತ್ತಾ ಇರುತ್ತೆ. ಯಾಕಂದ್ರೆ ನಮ್ಮ ಬ್ಲಡ್ ಅಲ್ಲಿ ಶುಗರ್ ಕಡಿಮೆ ಜಾಸ್ತಿ ಇದ್ದು ಆ ಮಸಲ್ಗೆ ಆ ಶುಗರ್ ಅನ್ನ ಸಕ್ ಮಾಡುವ
ಶಕ್ತಿ ಕಡಿಮೆ ಆಗುತ್ತೆ. ಸೊ ನಾವು ಹೇಗಿರ್ತೇವೆ ಅಂತ, ಶುಗರಲ್ಲಿ ಬ್ಲಡ್ಡಲ್ಲೆಲ್ಲ ಶುಗರ್, ಆದರೆ ನಮ್ಮ ಮಾಂಸಖಂಡದಲ್ಲಿ ಬೇಕಾದಲ್ಲೆಲ್ಲ ಶುಗರ್ ಕಡಿಮೆ ಇರುತ್ತೆ. ಸೊ ನಮಗೆ ಹಸಿವೆ ಜಾಸ್ತಿ ಆದಾಗ ನಾವು ಜಾಸ್ತಿ ತಿಂತೇವೆ, ಆಗ ಅದು ಸೈಕಲ್ ಥರ ಆಗುತ್ತೆ. ಶುಗರ್ ಜಾಸ್ತಿ ಆಗುತ್ತೆ, ಆದರೆ ನಮಗೆ ಅದು ಸಿಗ್ತಾ ಇಲ್ಲ ನಮ್ಮ ಮಾಂಸಖಂಡಕ್ಕೆ ಯಾವುದಕ್ಕೆ ಬೇಕು, ಹಾಗೆ ಅದು. ಬಟ್ ಇನ್ನೊಂದು ಕಡೆ ಏನು ಸಿಹಿ ತಿಂಡಿಗಳನ್ನು ತಿನ್ಬೇಕಂತ ಒಂದು ಫೀಲ್ ಕೂಡ ಆಗ್ತಾ ಇರುತ್ತೆ. ಸೊ ನಾವು ಜಾಸ್ತಿ ತಿಂತೇವೆ, ಸೊ ವಿಲ್ ಪುಟ್ ಆನ್ ವೇಟ್. ಆಮೇಲೆ ಡಯಾಬಿಟಿಕ್ ಕೀಟೋ ಅಸಿಡೋಸಿಸ್ ಅಂತ ಹೇಳ್ತೇವೆ, ಅದು ಅಂದ್ರೆ ತುಂಬಾ ಜಾಸ್ತಿ ಆದಾಗ ಪ್ಯಾಂಕ್ರಿಯಾಸ್ ಟೋಟಲ್ ಫೇಲಿಯರ್ ಆಗುತ್ತಾ ಹೋಗುತ್ತೆ. ಸೊ ಆ ಟೈಮಲ್ಲಿ ಯು ವಿಲ್ ಗೋ ಇನ್ ಟು ಲೋ ಬ್ಲಡ್ ಶುಗರ್, ನಿಮಗೆ ತುಂಬಾನೇ ಸಕ್ಕರೆ ಅಂಶ ಬ್ಲಡ್ ಅಲ್ಲಿ ಕಡಿಮೆ ಆಗುವ ಚಾನ್ಸಸ್ ಕೂಡ ಇದೆ. ಸೊ ಇಟ್ ಗೋಸ್ ಟು ಎಕ್ಸ್ಟ್ರೀಮ್, ಜಾಸ್ತಿ ಆಗುವ ಚಾನ್ಸಸ್ ಇದೆ, ಕಡಿಮೆ ಆಗುವ ಚಾನ್ಸಸ್ ಕೂಡ ಇದೆ. ಜಾಸ್ತಿ ಆಗುವುದು ಎಷ್ಟು ಅಪಾಯನೋ ಕಡಿಮೆ ಆಗುವುದು ಕೂಡ ಅಷ್ಟೇ ಅಪಾಯ. ಹೌದು, ಕಡಿಮೆ ಆಗುದು ಅದಕ್ಕಿಂತ ಅಪಾಯ, ಯಾಕಂದ್ರೆ ಯು ಕ್ಯಾನ್ ಗೋ ಇನ್ ಟು ಕೋಮಾ, ಮತ್ತೆ ಸ್ವೆಟ್ಟಿಂಗ್ ಆಗಿ ತಲೆ ತಿರುಗಿ ಬೀಳುವಂಥದ್ದು. ಸೊ ಹಾಗೆ ಆದರೆ ಯು ಶುಡ್ ಗೋ ಫಾರ್ ಇಮಿಡಿಯೇಟ್ ಆಗಿ ಸ್ವಲ್ಪ ಶುಗರ್ ಅನ್ನ ಬಾಯಲ್ಲಿ ಹಾಕೊಂಡು ನೀರು ಕುಡಿಬೇಕು. ಸೊ ದಟ್ ಇಸ್ ಒನ್ ಆಫ್ ದ ಕಡಿಮೆ ಆಗುವವರಿಗೆ ಏನು ಲಕ್ಷಣಗಳು ಕಾಣ್ತದೆ ಸಾಮಾನ್ಯವಾಗಿ? ಶುಗರ್ ಕಡಿಮೆ ಆದ ತಕ್ಷಣ ಅವರಿಗೆ ಒಂದು ಭಯ ಹುಟ್ಟಿದಾಗೆ ಆಗುತ್ತೆ, ಒಂದು ನಡುಕ ಹುಟ್ಟುತ್ತೆ, ಮತ್ತೆ ಸ್ವೆಟ್ಟಿಂಗ್ ಆಗುತ್ತೆ, ಹೆದರಿಕೆ. ಆಗ ಆ ತಕ್ಷಣ ಅವರು ಡಯಾಬಿಟಿಸ್ ಇದ್ರೂ ಇಟ್ ಇಸ್ ಬೆಟರ್ ಟು ಟೇಕ್ 1 ಸ್ಪೂನ್ ಆಫ್ ಶುಗರ್ ಜಾಗ್ರಿ ಜೆಲ್ಲಿ ಯಾವುದಾದ್ರೂ ಒಂದು ತಿಂದು ಆರಾಮದಲ್ಲಿ ಸ್ವಲ್ಪ ಗಾಳಿ ಇದ್ದಲ್ಲಿ ಕೂತ್ರೆ ಇಟ್ ಇಸ್ ಬೆಟರ್. ಓಕೆ ಓಕೆ. ಎಸ್ ವೀಕ್ಷಕರೇ, ಶುಗರ್ ಎಲ್ಲೋ ಕಡಿಮೆ ಆದರೂ ಕೂಡ ಅಪಾಯ, ಒಂದು ಕಡೆ ಜಾಸ್ತಿ ಆದರೂ ಕೂಡ ಅಪಾಯ. ಸರಿ, ನೋಡ, ಈ ಒಂದು ಶುಗರ್ ಇರುವಂಥ ಏನು ಸಕ್ಕರೆ ಕಾಯಿಲೆಗಳನ್ನು ಎದುರಿಸ್ತಾ ಇರುವಂಥ ವ್ಯಕ್ತಿಗಳು ಅವರ ಬದುಕು ಅಥವಾ ಅವರ ಜೀವನ ಶೈಲಿಯಲ್ಲಿ ಯಾವ ರೀತಿ ಬದಲಾವಣೆ ಮಾಡಿಕೊಳ್ಬೇಕು ಅಂದರೆ ಸರಳವಾದ ರೀತಿಯಲ್ಲಿ ನಿಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ನೀವು ಏನನ್ನು ಸಜೆಸ್ಟ್ ಮಾಡ್ತೀರಿ? ಏನು ಪರಿಹಾರ ಕಂಡುಕೊಳ್ಳಲಿಕ್ಕೆ ಸರಳವಾಗಿ? ಈಗ ಪೇಷಂಟ್ಸ್ ಅವರು ಡಯಾಬಿಟಿಸ್ ಅವರು ನಮ್ಮ ಹತ್ರ ಬಂದಾಗ ಅವರು ಈಗ 10 ವರ್ಷ 20 ವರ್ಷದಿಂದ ದೇ ಆರ್ ಯೂಸ್ ಟು ಟೇಕಿಂಗ್ ಆ ಟ್ಯಾಬ್ಲೆಟ್ಸ್, ಅಲೋಪತಿ ಟ್ಯಾಬ್ಲೆಟ್ಸ್ ಅನ್ನ ಕಂಟಿನ್ಯೂ ಮಾಡ್ತಾ ಅವರಿಗೆ ಆ ಹೋಪ್ ಇರುವುದು ಖಾಲಿ ಆ ಟ್ಯಾಬ್ಲೆಟ್ ಅಲ್ಲಿ. ಇಂಗ್ಲಿಷ್ ಮೆಡಿಸಿನ್ ಅನ್ನ ಫಾಲೋ ಮಾಡ್ತಾ ಹೋಗ್ತಾರೆ. ಗ್ಲೈಸಿಮೇಟ್, ಗ್ಲೈಸಿಫೇಜ್, ಸ್ಲೋ ರಿಲೀಸ್, ಹಾಗೆ ಅದನ್ನು 1 ಸಲ 2 ಬಾರಿ ತಗೊಳ್ಳೋದು, ಹಾಗೆ ಅಲ್ಲ, ಅದರಲ್ಲೇ ಅವರು ಆ ಟ್ರಸ್ಟ್ ಅದರಲ್ಲಿ ಬಿಲ್ಡ್ ಅಪ್ ಮಾಡಿದ್ದಾರೆ. ಸೊ ನಮಗೆ ಪೇಷಂಟ್ಸ್ ಬಂದಾಗ ಆ ಟ್ಯಾಬ್ಲೆಟ್ ಇಂದ ಸ್ಲೋ ಆಗಿ ಹೇಗೆ ಈ ಕಡೆ ನಮ್ಮ ಲೈಫ್ ಸ್ಟೈಲ್ ಅನ್ನ ಕರೆಕ್ಷನ್ ಹೇಗೆ ಮಾಡ್ತಾ ಬರೋದು ಅದನ್ನ ಅರ್ಥ ಮಾಡಿಸಿಕೊಳ್ಳಿಕ್ಕೆ ತುಂಬಾನೇ ಟೈಮ್ ಹೋಗುತ್ತೆ. ಬಿಕಾಸ್ ಅವರಿಗೆ ಇಲ್ಲಿ ಒಟ್ಟೋದು ಏನು ನಿಮ್ಮ ವೈದ್ಯಕೀಯ ಶಾಸ್ತ್ರ ಕೂಡ ಹೇಳುತ್ತೆ, ನಂಬಿಕೆ ಅನ್ನೋದು ಮುಖ್ಯ ಅಂತ, ವೈದ್ಯರ ಮೇಲೆ ನಂಬಿಕೆ ಇಡುವಂತದ್ದು. ಎಸ್ಪೆಷಲಿ ನಮ್ಮ ನ್ಯಾಚುರೋಪತಿ, ಆಯುರ್ವೇದ, ಯೋಗ ಅದೆಲ್ಲ ನಂಬಿದಷ್ಟು ನಿಮ್ಗೆ ಅದರಲ್ಲಿ ಫಲ ಜಾಸ್ತಿ ಸಿಕ್ಕುವಂಥದ್ದು. ಅಂದ್ರೆ ಇದು ನಿಮ್ಗೆ ಇಮಿಡಿಯೇಟ್ ಆಗಿ ನೀವು ಗ್ಲೈಸಿಫೇಸ್ ತಕೊಂಡಾಗೆ ನಿಮ್ಗೆ ಬ್ಲಡ್ ಶುಗರ್ ಕಡಿಮೆ ಆಗುವಂಥದ್ದಲ್ಲ. ಆದ್ರೆ ಕೆಲವೊಂದು ವಿಧಾನಗಳಲ್ಲಿ ಆಕ್ಚುಲಿ ಕೆಲವೊಂದು ಹರ್ಬ್ಸ್ ಮತ್ತೆ ಈವನ್ ಫುಡ್ ಪ್ರಿಪ್ರೇಷನ್ಸ್ ಅಲ್ಲಿ ಕೂಡ ನಿಮ್ಗೆ ಈ ಬ್ಲಡ್ ಶುಗರ್ ಅನ್ನ ಇಮಿಡಿಯೇಟ್ ಆಗಿ ಕಡಿಮೆ ಮಾಡಬಹುದು. ಆದ್ರೆ ಇದು ಈಸಿ ಟೆಕ್ನಿಕ್, ಒಂದು ಪಿಲ್ ತಕೊಂಡು ಬಾಯಲ್ಲಿ ಹಾಕಿ ಆಮೇಲೆ ಎಂತ ಬೇಕಾದ್ರೂ ತಿಂತಾ ಇರೋದು. ಇಟ್ ಇಸ್ ಅ ರಾಂಗ್ ವೇ ಆಫ್ ಲಿವಿಂಗ್ ವಿಚ್ ಹ್ಯಾಸ್ ಬೀನ್ ಫಾಲೋಡ್. ಅಂದ್ರೆ ಲಾಂಗ್ ಟೈಮ್ ಇಂದ ಇದನ್ನು ಫಾಲೋ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಅದ್ರ ಬಗ್ಗೆ ಗೊತ್ತಿದೆ, ಅಂದ್ರೆ ಇದು ಫಾಲೋ ಮಾಡ್ತಾ ಹೋದಲ್ಲಿ ಹಾರ್ಟ್ ಡಿಸೀಸ್ ಬರ್ತದೆ, ಕಿಡ್ನಿ ಡಿಸೀಸ್ ಬರ್ತದೆ, ಕೈ ಕಾಲು ಉರಿ ಬರ್ತದೆ, ಆಮೇಲೆ ನರ್ವ್ ಡಿಸೀಸ್ ಬರ್ತದೆ, ಈ ಗ್ಲೌವ್ ಆ್ಯಂಡ್ ಸ್ಟಾಕಿಂಗ್ ಥರ ಒಂದು ಪೇನ್ ಬರುತ್ತೆ, ಆಮೇಲೆ ಯಾವುದಾದ್ರೂ ಗಾಯ ಆದಾಗ ಈ ಗ್ಯಾಂಗ್ರೀನ್ ಥರ ವೂಂಡ್ ಹೀಲಿಂಗ್ ಸ್ಲೋ ಆಗಿ ಗ್ಯಾಂಗ್ರೀನ್ ಆಗುವಂಥದ್ದು, ಮತ್ತೆ ಕಣ್ಣಿನ ರೆಟಿನದಲ್ಲಿ ಪ್ರಾಬ್ಲಮ್ ಆಗೋದು, ಒಂದು ಕಣ್ಣು ಕಾಣದಾಗೆ ಆಗೋದು. ಸೊ ಇದೆಲ್ಲ ಡಯಾಬಿಟಿಸ್ ಜಾಸ್ತಿ ಆದಾಗೆ ನಿಮಗೆ ಪ್ರಾಬ್ಲಮ್ ಬರುತ್ತಾ ಹೋಗುತ್ತೆ. ಸೊ ಇವಾಗ ಯಾವ ರೀತಿಯ ಒಂದು ಪರಿಹಾರವನ್ನು ನೀವು ಅವರಿಗೆ ಹೇಳಿಕೊಡ್ತೀರಿ ಅಥವಾ ಹೇಳಲಿಕ್ಕೆ ಬಯಸ್ತೀರಿ? ಈಗ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಒಂದು ಈಸಿ, ಸಿಂಪಲ್ ಒಂದು ಲೈಫ್ ಸ್ಟೈಲ್ ಅನ್ನ ನಾವು ಕರೆಕ್ಷನ್ ಮಾಡ್ತಾ ಹೋದಾಗೆ ಎಲ್ಲನೂ ವಿಲ್ ಫಾಲ್ ಇನ್ ಪ್ಲೇಸ್, ಎಲ್ಲನೂ ಕರೆಕ್ಟ್ ಆಗುತ್ತೆ. ಸೊ ಮೇನ್ ಆಗಿ ಬೆಳಿಗ್ಗೆ ಎದ್ದ ತಕ್ಷಣ ಯು ಹ್ಯಾವ್ ಟು, ಅಂದ್ರೆ ಬೆಳಿಗ್ಗೆ ಎದ್ದು 1-2 ಗ್ಲಾಸ್ ನೀರು ಕುಡಿಯೋದು. ಆ ನೀರು ಕುಡಿಯುವಾಗ ಅದಕ್ಕೆ ಸ್ವಲ್ಪ ಲಿಂಬೆ ರಸ, ಮತ್ತೆ ಅದಕ್ಕೆ ಸ್ವಲ್ಪ ಈ
ವೀಟ್ ಗ್ರಾಸ್ ಪೌಡರ್ ಅಂತ ಹೇಳ್ತೇವೆ ನಾವು. ಆ ವೀಟ್ ಗ್ರಾಸ್ ಪೌಡರ್ದು 1 ಚಮಚ ಅದಕ್ಕೆ ಮಿಕ್ಸ್ ಮಾಡಿ, ವೀಟ್ ಗ್ರಾಸ್ ಪೌಡರ್, ಹೌದು ವೀಟ್ ಗ್ರಾಸ್ ಪೌಡರ್ ಮತ್ತೆ ಸ್ವಲ್ಪ ಲಿಂಬೆ ಅಂಶ ಅದಕ್ಕೆ ಸ್ಕ್ವೀಸ್ ಮಾಡಿ. ವೀಟ್ ಗ್ರಾಸ್ ಪೌಡರ್ ಎಲ್ಲಿ ಸಿಗುತ್ತೆ, ಏನ್ ಮಾಡಬೇಕು? ಈ ವೀಟ್ ಗ್ರಾಸ್ ಪೌಡರ್ ಆಕ್ಚುಲಿ ಇದು ಗ್ರೀನ್ ಕಲರ್. ವೀಟ್ ಗ್ರಾಸ್ ಪೌಡರ್ ಅಂದ್ರೆ ಇಟ್ ಇಸ್ ಮೇಡ್ ಅಪ್ ಆಫ್ ಗೋಧಿದು ಗ್ರಾಸ್ ಅದು. ಅದರಲ್ಲಿ ಈ ರಕ್ತವನ್ನ ಕ್ಲೆನ್ಸ್ ಮಾಡುವ ಒಂದು ಸೂಪರ್ ಟೆಕ್ನಿಕ್ ಇದೆ. ಇಟ್ ಇಸ್ ದ ಕಾಂಪೋಸಿಷನ್, ಆ ವೀಟ್ ಗ್ರಾಸ್ ಕಾಂಪೋಸಿಷನ್ ಮತ್ತೆ ನಮ್ಮ ಬ್ಲಡ್ ಕಾಂಪೋಸಿಷನ್ ಸಿಮಿಲರ್ ಆಗಿದೆ. ಸೊ ಅದರಿಂದಾಗಿ ಯಾವುದೇ ನಮ್ಮ ಬ್ಲಡ್ ಅಲ್ಲಿ ಇರುವ ಪ್ರಾಬ್ಲಮ್ ಅನ್ನ ಸರಿ ಮಾಡ್ಲಿಕ್ಕೆ ಈ ವೀಟ್ ಗ್ರಾಸ್, ಸಿಂಪಲ್ ಗ್ರಾಸ್ ಅಲ್ಲಿ ಅದು ಒಂದು ಶಕ್ತಿ ಇದೆ. ಸೊ ಇದನ್ನ ನೀವು ಓಪನ್ ಮಾಡಿ ನೀವು, ಹೌದು ಈಗ ನೋಡಿ, ಇದು ನೀವು ನೋಡುವಾಗ ಇದು ಸಿಂಪಲ್ ಆಗಿ ವೀಟ್ ಗ್ರಾಸ್ ಅನ್ನ, ಅದು 7 to 10 days ಒಳಗಡೆ ಇದ್ದ ಗ್ರಾಸ್ ಅನ್ನ ಪುಡಿ ಮಾಡಿ, ಹೀಗೆ ಇದು ಸಿಂಪಲ್ ಆಗಿ ಇರುವ ಪೌಡರ್. ನಿಮ್ಗೆ ಆಕ್ಚುಲಿ ಈ ಗ್ರಾಸ್ ಅನ್ನೇ ಯೂಸ್ ಮಾಡಬಹುದು. ಅಂದ್ರೆ ಯು ಕ್ಯಾನ್ ಗ್ರೋ ಯೋರ್ ಓನ್ ಗ್ರಾಸ್ ಅಟ್ ಹೋಮ್. ಅಂದ್ರೆ ಆ ಸೀಡ್ಸ್ ಅನ್ನ ಸ್ವಲ್ಪ ನೆನೆಸಿ ದೆನ್ ಯು ಕ್ಯಾನ್ ಗ್ರೋ ಯೋರ್ ಓನ್ ಗ್ರಾಸ್. ಯೂಟ್ಯೂಬ್ ಅಲ್ಲಿ ಅದರ ತುಂಬಾ ಟೆಕ್ನಿಕ್ಸ್ ಇದೆ, ಮಾಹಿತಿ ಇದೆ ಹೇಗೆ ಮಾಡುದಂತ. ಇಲ್ಲದಿದ್ರೆ ಯು ಕ್ಯಾನ್ ಗೋ ಫಾರ್ ಈ ಪೌಡರ್. ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ಸ್ ಏನಿಲ್ಲ. ಸೊ ಇಟ್ ಇಸ್ ಅ ಸೇಫ್ ಟೆಕ್ನಿಕ್ ಟು ಯೂಸ್ ಇಟ್. ಸೊ ನಿಮ್ಮ ಬೆಳಿಗ್ಗೆದು ನೀರು ಕುಡಿಯುವಾಗ ಅದಕ್ಕೆ ಯು ಕ್ಯಾನ್ ಪುಟ್ ದಿಸ್ ವೀಟ್ ಗ್ರಾಸ್ ಪೌಡರ್, ಆಮೇಲೆ ಸ್ವಲ್ಪ ಲಿಂಬೆ ಹುಳಿ ರಸ ಹಾಕಿ, ಬೇಕಿದ್ರೆ ನಿಮ್ದು ಹೈಪರ್ ಟೆನ್ಷನ್ ಅಂದ್ರೆ BP ಇಲ್ಲದವರಿಗೆ ಸ್ವಲ್ಪ ಇದಕ್ಕೆ ಸಾಲ್ಟ್ ಕೂಡ ಹಾಕಿ ಅದನ್ನ ಮಿಕ್ಸ್ ಮಾಡಿ ಬೆಳಿಗ್ಗೆ ಟೈಮ್ ಅಂದ್ರೆ ಎಂಪ್ಟಿ ಸ್ಟಮಕ್ ಅಲ್ಲಿ ಖಾಲಿ ಹೊಟ್ಟೆಯಲ್ಲಿ ತಕೊಂಡ್ರೆ ನಿಮ್ಗೆ ಇಟ್ ಇಸ್ ಒನ್ ಆಫ್ ದ ಗುಡ್ ಟೆಕ್ನಿಕ್ಸ್. ಅಂದ್ರೆ ಇದು ಒಂದು ಶೈಲಿಯನ್ನ ನೀವು ಫಾಲೋ ಮಾಡ್ತಾ ಹೋದ್ರೆ ಇಟ್ ಇಸ್ ಗೋಯಿಂಗ್ ಟು ಬೆನಿಫಿಟ್ ಯು ಇನ್ ದ ಲಾಂಗ್ ರನ್. ಸೊ ಇದು ಒಂದು ಇಂಪಾರ್ಟೆಂಟ್. ಇದು ಓಕೆ. ಇದು ಒಂದು ಈಗ ಬಹುಮುಖ್ಯವಾಗಿ ನೀವು ಹೇಳುವಂಥದ್ದು ವೀಟ್ ಗ್ರಾಸ್ ಏನು ಪೌಡರ್ನ ಬೆಳಿಗ್ಗೆ ನೀರಿನಲ್ಲಿ ಸ್ವಲ್ಪ ಲಿಂಬೆ ರಸ ಕೂಡ ಸೇರಿಸಿಕೊಂಡು 1-2 ಗ್ಲಾಸ್ನಷ್ಟು ನೀರು ಕುಡಿಯುವಂಥದ್ದಂತ. ವೀಕ್ಷಕರಿಗೆ ಒಂದು ಇನ್ನಷ್ಟು ಮಾಹಿತಿಗಳಿದೆ, ಒಳ್ಳೆ ಮಾಹಿತಿಗಳಿದೆ, ಸರಳವಾದ ಪರಿಹಾರಗಳು. ನಾವು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ನ ನಂತರ ಈ ಒಂದು ಸಂವಾದ ಮತ್ತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಡಯಾಬಿಟಿಸ್ಗೆ ಸರಳ ಪರಿಹಾರ ಏನು, ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಮಾಡಿಕೊಳ್ಳಬಹುದಾದಂಥ ಸಣ್ಣ ಏನು ತಿದ್ದುಪಡಿ ಅಥವಾ ಕರೆಕ್ಷನ್ಗಳು ಅಥವಾ ಜೀವನ ಶೈಲಿಯ ಬದಲಾವಣೆಯಿಂದ ನಾವು ಆ ಡಯಾಬಿಟಿಸನ್ನು ಅತ್ಯಂತ ಸುಲಭವಾಗಿ ಸರಳವಾಗಿ ಯಾವ ರೀತಿ ಗೆಲ್ಲಬಹುದು ಅನ್ನೋ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ಬೃಂದಾವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಆಡಳಿತ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಶಾರದಾ ಬಂಗೇರ್ ಅವರು ಇದ್ದಾರೆ. ವೀಕ್ಷಕರೇ, ನಾವು ಮಾತಾಡೋ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಇವತ್ತು ಭಾರತಕ್ಕೆ ಬಹುದೊಡ್ಡ ಏನು ಅಪಾಯ ಇರುವಂಥದ್ದು ಆರೋಗ್ಯ ಕ್ಷೇತ್ರದಲ್ಲಿ ಈ ಒಂದು ಸಕ್ಕರೆ ಕಾಯಿಲೆ, ಮಧುಮೇಹ ಅಥವಾ ಡಯಾಬಿಟಿಸ್. ಯಾಕಂತ ಹೇಳಿದ್ರೆ ಇವತ್ತು ಬಹುತೇಕ ಮಂದಿಗೆ ಅದು ಏನು ಮೊದಲೆಲ್ಲ ಮಧ್ಯ ವಯಸ್ಸಿನ ದಾಟಿದವರಿಗೆ ಅಥವಾ ವೃದ್ಧರಿಗೆ ಅಂತ ಇತ್ತು, ಇವತ್ತು ಯುವಕರಿಂದಲೇ ಆರಂಭ ಆಗುತ್ತೆ. ಡಾಕ್ಟರ್ ಕೂಡ ಮಾತಾಡುವಾಗ ಹೇಳಿದರು 30-35 ಹರೆಯದಲ್ಲೇ ಇವತ್ತು ಡಯಾಬಿಟಿಸ್ ಕಾಣಿಸ್ಕೊಳ್ತಾ ಉಂಟು. ಯಾಕೆ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ, ನಮ್ಮ ಜೀವನ ಪದ್ಧತಿ, ಮತ್ತು ನಮ್ಮ ಆಹಾರ ಪದ್ಧತಿ. ಸೊ ಇವೆಲ್ಲವನ್ನು ನಾವು ತಕ್ಕ ಮಟ್ಟಿಗೆ ನಿಯಂತ್ರಣ ಮಾಡಿಕೊಂಡ್ರೆ, ತಕ್ಕ ಮಟ್ಟಿಗೆ ಸುಧಾರಣೆ ಮಾಡಿಕೊಂಡ್ರೆ ನಾವು ಈ ಒಂದು ಡಯಾಬಿಟಿಸ್ ಸಮಸ್ಯೆಯಿಂದ ಪರಿಹಾರ ಕಂಡುಕೊಳ್ಬಹುದು ಅಥವಾ ಅದನ್ನು ಗೆಲ್ಲಬಹುದು ಅನ್ನೋದನ್ನು ಡಾಕ್ಟರ್ ಹೇಳ್ತಾ ಇದ್ದಾರೆ. ಇದು ಡಾಕ್ಟರ್ ಶಾರದಾ ಅವರೇ, ನಾವು ಆಗ ನೀವು ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ರಿ ಏನು ವೀಟ್ ಗ್ರಾಸ್ ಬಗ್ಗೆ. ಬೆಳಗ್ಗೆ 2 ಗ್ಲಾಸ್ ನೀರು ಕುಡಿಯುವಂಥದ್ದು, ಲಿಂಬೆ ರಸ ಮತ್ತು ವೀಟ್ ಗ್ರಾಸ್ ಸ್ವಲ್ಪ ಪೌಡರ್ ಹಾಕಿ ನೀರು ಕುಡಿಬೇಕು. ಅದೊಂದು ಒಳ್ಳೆಯ ಸರಳವಾದಂಥ ಮತ್ತು ಪ್ರಕೃತಿದತ್ತವಾದಂಥ ಒಂದು ಮೆಥಡ್ ಅಂತ. ಬೇರೆ ಯಾವೆಲ್ಲ ಪರಿಹಾರಗಳಿದಾವೆ? ಈಗ ಇದು ವೀಟ್ ಗ್ರಾಸ್, ಇದು ಬ್ಲಡ್ ಕ್ಲೆನ್ಸರ್. ಈಗ ಡಯಾಬಿಟಿಸ್ ಅಲ್ಲಿ ನರ್ವ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಆಗಿ ಕಂಡು ಬರುತ್ತೆ. ಸೊ ಅದಕ್ಕೋಸ್ಕರ ಈ ಅಶ್ವಗಂಧ ಪೌಡರ್ ಇದೆ. ಇದರಲ್ಲಿ ನಿಮ್ಗೆ ಟೀ ಮಾಡ್ಕೊಳ್ಬಹುದು, ಇಲ್ಲದಿದ್ರೆ ಹಾಲಲ್ಲಿ ಹಾಕಿ ಕುಡಿಬಹುದು, ಬೆಳಿಗ್ಗೆ ಕುಡಿಬಹುದು, ರಾತ್ರಿ ಮಲಕ್ಕಿಂತ ಮುಂಚೆ ಹಾಲಲ್ಲಿ ಹಾಕಿ ಕುಡಿಬಹುದು. ಇಲ್ಲದಿದ್ರೆ ನೀವು ಚಪಾತಿ ಮಾಡುವಾಗ ಆ
ಮಿಕ್ಸಲ್ಲಿ ನಿಮಗೆ ಒಂದು ಸ್ಪೂನ್ ಹಾಕ್ಬೋದು, ನಿಮ್ಮ ಮಕ್ಕಳಿಗೆ ಕೂಡ ಕೊಡ್ಬೋದು. ಸೊ ದಿಸ್ ಇಸ್ ಅ ವೆರಿ ಗುಡ್ ಅಡಾಪ್ಟೋಜನ್ ಮತ್ತು ನರ್ವ್ ಟಾನಿಕ್. ಅಂದರೆ ನಿಮ್ಮ ನರಗಳಿಗೆ ಇದು ತುಂಬ ಒಂದು ಶಕ್ತಿಯನ್ನು ಕೊಡುತ್ತೆ. ಇಲ್ಲದಿದ್ದರೆ ನರ ದೌರ್ಬಲ್ಯ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಮಾತಾಡೋಕೆ ಹೇಳಿದ್ರಿ ಏನು ಈ ಒಂದು ಡಯಾಬಿಟಿಸ್ ಇರುವವರ ಲಕ್ಷಣ ಕೈಗಳು ಶೇಕ್ ಆಗುವಂಥದ್ದು, ವೀಕ್ನೆಸ್ ಅಂತ ಕಾಣಿಸ್ಕೊಳ್ತಾರೆ. ಈಗ ನೀವು ಹೇಳಿದ್ರೆ ಈ ಅಶ್ವಗಂಧ ಇರ್ಬೋದು ಅಥವಾ ವೀಟ್ ಗ್ರಾಸ್ ಇರ್ಬೋದು, ಎಲ್ಲಿ ಸಿಗುತ್ತೆ ನಿಮ್ಮಲ್ಲಿ, ನಿಮ್ಮ ಕ್ಲಿನಿಕಲ್ಲಿ ಸಿಗುತ್ತಾ? ಹೌದು, ಇದು ನಮ್ಮ ಕ್ಲಿನಿಕಲ್ಲಿ ಹೀಗೆ ಬಾಟಲ್ ಫಾರ್ಮಲ್ಲಿ 50 ಗ್ರಾಮ್ಸ್ 100 ಗ್ರಾಮ್ಸ್ ಆಗಿ ನಾವು ಇದನ್ನು ಕೊಡ್ತೇವೆ ನಮ್ಮ ಪೇಷಂಟ್ಸಿಗೆ. ಸೊ ಇದು ತುಂಬಾನೇ ಈಸಿ ಟೆಕ್ನಿಕ್. ಅಂದರೆ ನಿಮಗೆ ಜಾಸ್ತಿ ಏನು ಕೆಲಸ ಇಲ್ಲ. ಇದರಿಂದ ಒಂದು ಚಮಚ ಹಾಕಿ ಹಾಲಿಗೆ, ನೀರಿಗೆ, ಮೊಸರಿಗೆ, ಯಾವುದಕ್ಕಾದ್ರೂ ಜ್ಯೂಸಿಗೆ ಯಾವುದಕ್ಕಾದ್ರೂ ಹಾಕಿ ನೀವು ಕುಡಿತಾ ಬಂದರೆ ಇಟ್ಸ್ ಅ ವೆರಿ ಗುಡ್ ವೇ ಟು ಸಪೋರ್ಟ್ ಯುವರ್ ಇಮ್ಯೂನ್ ಸಿಸ್ಟಮ್ ಮತ್ತೆ ನಮ್ಮ ಸ್ಟ್ರೆಸ್ ಸಿಸ್ಟಮ್ ಅನ್ನ. ಅಶ್ವಗಂಧ, ಓಕೆ ಓಕೆ ಓಕೆ. ವೀಟ್ ಗ್ರಾಸ್ ಆಯ್ತು, ಅಶ್ವಗಂಧ ಹೇಳಿದ್ರೆ ಬೇರೆ ಬೇರೆ ಏನು ಇದಾವೆ? ಈಗ ಇದು ನೋಡಿ, ಇದು ಆಕ್ಚುಲಿ ರೋಸ್ ಪೆಟಲ್ಸ್. ಈಗ ನೋಡಿದ್ರೆ ಇದು ನಮ್ಮ ಮನೆಯಲ್ಲಿ ರೋಸ್ ಎಲ್ಲ ತರ್ತೇವೆ ನಾವು. ಅದನ್ನ ನೀವು ಸುಮ್ಮನೆ ಡ್ರೈ ಮಾಡಿ ಯು ಕ್ಯಾನ್ ಸ್ಟೋರ್ ಇಟ್ ಇನ್ ಅ ಬಾಟಲ್. ಇಲ್ಲದಿದ್ದರೆ ನೀವು ಆ ಪೆಟಲ್ಸ್ ಫ್ರೆಶ್ ಆಗಿದ್ದರೆ ಅದನ್ನು 1 ನಿಮಿಷ ಮೈಕ್ರೋವೇವಲ್ಲಿ ಅಂದರೆ 20 ಮಿನಿಟ್ಸ್ ಇಡ್ತಾ ಹೋದರೆ ಈಗ ಡ್ರೈ ಆಗಿ ಹೀಗೆ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನು ನೀವು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದನ್ನು ಟೀ ಆಗಿ ನಿಮಗೆ ಪ್ರಿಪ್ರೇಷನ್ ಮಾಡ್ಬೋದು. 2 ಗ್ಲಾಸ್ ನೀರಿಗೆ ನೀವು ಇದ್ರದ್ದು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ನೀವು ಕುದಿಸಿದ್ರೆ ಇದರದ್ದು ರೆಡ್ ಕಲರ್ ಅಂಶ ಅಂದ್ರೆ ಇದರಲ್ಲಿದ್ದ ಟ್ಯಾನಿನ್ಸ್, ರೋಸ್ ಅಲ್ಲಿದ್ದ ಟ್ಯಾನಿನ್ಸ್ ನಿಮ್ಮ ಬ್ಲಡ್ ಕ್ಲೆನ್ಸಿಂಗ್ಗೆ, ಪ್ಲಸ್ ಫ್ಲವರ್ಸ್ ಆರ್ ವೆರಿ ಗುಡ್ ಫಾರ್ ಸ್ಟ್ರೆಸ್. ಸೊ ಇಟ್ ಹೆಲ್ಪ್ಸ್ ಯು ವಿತ್ ಡಯಾಬಿಟೀಸ್ ಆಲ್ಸೋ. ಅಂದ್ರೆ ಇಟ್ ಆಲ್ ಗೋಸ್, ಅಂದ್ರೆ ಇದೆಲ್ಲ ಇಟ್ಸ್ ಒನ್ ಸಿಸ್ಟಮ್. ನಾವು ಡಯಾಬಿಟಿಸ್ ಅಂದ್ರೆ ನಾವು ಒಂದೇ ಒಂದು ಪ್ಯಾಂಕ್ರಿಯಾಸ್ ಅಂತ ಟ್ರೀಟ್ ಮಾಡೋದಿಲ್ಲ. ವಿ ವರ್ಕ್ ಲೈಕ್ ಅ ಸಿಸ್ಟಮ್. ಹೌದು. ಸೊ ಹಾಗೆ ದಿನದಲ್ಲಿ ಎಷ್ಟು ಬಾರಿ ತಗೊಳ್ಬಹುದು ಅಂತ ಈ ಟೀ ಅನ್ನ ನಿಮ್ಗೆ ಅಂದ್ರೆ ಇದು ರೋಸ್ ಪೆಟಲ್ಸ್ ಅಲ್ಲಿ ಮಾಡಿದ್ದು. ನಿಮ್ಗೆ ಬೇರೆ ಜಾಸ್ಮಿನ್ ಟೀ ಮಾಡ್ಬೋದು, ಆಮೇಲೆ ಬೇರೆ ಬೇರೆ ಹೂ, ಯಾವುದೇ ಹೂ ನಿಮ್ಗೆ ಇಷ್ಟವಾದ ಹೂವನ್ನ ಹಾಕಿಕೊಳ್ಬೇಕಂತ. ಹೌದು, ಇದು ನಿಮ್ಗೆ ಸಿಂಪಲ್ ಆಗಿ ಮಾಡ್ಬೋದು. ಜಸ್ಟ್ 2 ಗ್ಲಾಸ್ ನೀರಿಗೆ ಇದ್ದದ್ದು 2 ಚಮಚ ಹಾಕಿ ಕುದಿಸಿ, ಇಲ್ಲದಿದ್ದರೆ ಕುದಿಸಿದ ನೀರಿಗೆ 2 ಚಮಚ ಹಾಕಿ ಇದನ್ನು ಕ್ಲೋಸ್ ಮಾಡಿ ಇಟ್ಟು ಸ್ಟೀಪ್ ಮಾಡಿ ಒಂದು 10 ಮಿನಿಟ್ಸ್ ನಂತರ ಸ್ಟ್ರೇನ್ ಮಾಡಿ ಕುಡಿಬೋದು. ಸೊ ಇಟ್ಸ್ ಇಸ್ ಅ ಹಾಟ್ ಡ್ರಿಂಕ್. ಮೇನ್ ಆಗಿ ಊಟ ಮಾಡಿದ ನಂತರ ಅರ್ಧ ಗಂಟೆಯ ನಂತರ ಇಫ್ ಯು ಟೇಕ್ ಸಮಥಿಂಗ್ ಲೈಕ್ ದಿಸ್ ಡೈಜೆಷನ್ಗೆ ತುಂಬ ಒಳ್ಳೆಯದು. ಹೌದು, ಇಲ್ಲದಿದ್ದರೆ ಸ್ಲೋ ಆಗಿ ಡೈಜೆಷನ್ ಆಗಿ ಫರ್ಮೆಂಟೇಷನ್ ಆಗಿ ಆಮ ಆಗುವ ಚಾನ್ಸಸ್ ಇದೆ. ಇಂತಹ ಟೀ ಎಲ್ಲ ನಾವು ದಿನನಿತ್ಯ ಫಾಲೋ ಮಾಡ್ತಾ ಹೋದರೆ ಬ್ಲಡ್ ಕ್ಲೆನ್ಸ್ ಆಗ್ತಾ ನಮ್ಮ ಡೈಜೆಷನ್ ಕೂಡ ಕ್ಲಿಯರ್ ಕ್ವಿಕ್ ಆಗಿ ಇಟ್ ಹೆಲ್ಪ್ಸ್ ವಿತ್ ಈವನ್ ದ ಮಲ ವಿಸರ್ಜನೆ ಎಲ್ಲದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ ಓಕೆ. ನೆಕ್ಸ್ಟ್ ಬೇರೆ ಬೇರೆ ಏನು ಇದಾವೆ? ಈಗ ಲಾಸ್ಟ್ ಆಗಿ ಈಗ ನೋಡಿ, ಒಂದು ವೀಟ್ ಗ್ರಾಸ್ ಆಯ್ತು, ಅಶ್ವಗಂಧ, ರೋಸ್ ಪೆಟಲ್ಸ್. ಈಗ ಲಾಸ್ಟ್ ಇದು ತ್ರಿಫಲ ಚೂರ್ಣ. ಇದು ನಿಮ್ಗೆ ಯೂಶುವಲ್ ಆಗಿ ಡಯಾಬಿಟಿಸ್ ಇದ್ದವರಿಗೆ ಹೀಟ್ ಅಂಶ ಜಾಸ್ತಿ ಇರುತ್ತೆ, ಆಗ ಪಿತ್ತ ಅಂಶ ಜಾಸ್ತಿ ಆಗುತ್ತೆ. ಮೇನ್ ಆಗಿ ನೀರು ಜಾಸ್ತಿ ಕುಡಿಬೇಕು ಅಂತವರು ನೀರು ಜಾಸ್ತಿ ಅಟ್ಲೀಸ್ಟ್ 3 to 4 ಲೀಟರ್ ಅಷ್ಟು ನೀರು ಕುಡಿಬೇಕು. ಆ ನೀರನ್ನು ಈ ರೋಸ್ ಟೀ ಇಲ್ಲದಿದ್ದರೆ ಅಶ್ವಗಂಧದೊಟ್ಟಿಗೆ ಲೆಮನ್ ಜ್ಯೂಸ್ ಹಾಗೆ ಡಿಫ್ರೆಂಟ್ ವೇಸಲ್ಲಿ ಕುಡಿಬೋದು. ಮತ್ತು ಯು ಕ್ಯಾನ್ ಆಲ್ಸೋ ಇದು ತ್ರಿಫಲ ಪೌಡರ್, ಇದನ್ನು ನಿಮಗೆ ಡಿಕಾಕ್ಷನ್ ಥರ ಅಂದರೆ ಕಷಾಯ ಥರ ಮಾಡಿ ಅದು ಕೂಡ 2 ಗ್ಲಾಸ್ ನೀರಿಗೆ 1 ಚಮಚದಷ್ಟು ಇದನ್ನು ಹಾಕಿ ಕುದಿಸಿ ಆಮೇಲೆ 1 ಗ್ಲಾಸ್ ಮಾಡಿ ರಾತ್ರಿ ಮಲೋಕ್ಕಿಂತ ಮುಂಚೆ ಕೂಡ ಇದನ್ನು ನಿಮಗೆ ಸೇವಿಸಬಹುದು. ಇದನ್ನ ಹೌದು, ಅಂದ್ರೆ ಇಷ್ಟೇ ಎಲ್ಲ ಇದೆ ಅಲ್ಲ, ಡಿಫ್ರೆಂಟ್ ಆಗಿ ಮಾಡಿದ್ರೆ ನಿಮ್ಗೆ ಒಂದು ತಕೊಳ್ಳುವಾಗ ಅಷ್ಟು ಒಂದು ಹೆವಿ ಆಗುದಿಲ್ಲ, ಮತ್ತೆ ನಿಮ್ಗೇನು ಖುಷಿ ಆಗುತ್ತೆ ತಕೊಳ್ಳುವಾಗ. ಸೊ ಯು ಕ್ಯಾನ್ ಟ್ರೈ ಡಿಫ್ರೆಂಟ್ ವೇಸ್ ಆಗಿ. ಒಂದು 2 to 3 ಲೀಟರ್ ಅಷ್ಟು ನೀರ ಅಂಶ ನಿಮ್ಮ ದೇಹದಲ್ಲಿ ಇದ್ರೆ ಡಿಟಾಕ್ಸ್ ಬೇಗಾಗಿ, ಸ್ವೆಟ್ಟಿಂಗ್ ಆಗುತ್ತೆ, ಆಮೇಲೆ ಮಲ ವಿಸರ್ಜನೆ, ಆಮೇಲೆ ಯಾವುದೇ ರೀತಿಯಲ್ಲಿ ಎಲ್ಲ ಚಾನೆಲ್ಸ್ಗಳು ಓಪನ್ ಆಗಿ ಇಟ್ ವಿಲ್ ಡಿಟಾಕ್ಸ್ ಆಗುತ್ತೆ ನಿಮ್ಮ ಬಾಡಿ. ನೀರು ಕಡಿಮೆ ಆದಾಗ ಯುವರ್ ಬಾಡಿ ವಿಲ್ ಟ್ರೈ ಟು ಹೋಲ್ಡ್ ದ ಟಾಕ್ಸಿನ್ಸ್, ಅಂದರೆ ಈಸಿಯಾಗಿ ಹೊರಗಡೆ ಹೋಗಲಿಕ್ಕೆ ಚಾನ್ಸಸ್ ಇರತ್ತೆ. ಅದು ಗಟ್ಟಿಯಾಗಿ ಬ್ಲಡ್ ಅಲ್ಲಿ, ನಿಮ್ಮ ಬೋನ್ಸ್ ಅಲ್ಲೆಲ್ಲ, ಮತ್ತು ನಿಮ್ಮ ಲಿವರ್ ಎಲ್ಲದಲ್ಲಿ ಅದರ
ಫಂಕ್ಷನಿಂಗ್ ಸ್ಲೋ ಆಗುತ್ತಾ ಹೋಗುತ್ತೆ. ಸೊ ದಟ್ ಇಸ್ ವೈ ವಾಟರ್ ಕನ್ಸಂಪ್ಷನ್, ನೀರಿನ ಅಂಶವನ್ನು ಜಾಸ್ತಿ ಆಗಿ ತಗೊಳ್ಬೇಕು. ಆಮೇಲೆ ಇದೆಲ್ಲ ಜ್ಯೂಸಸನ್ನು ನೀವು ಫಾಲೋ ಮಾಡ್ತಾ ಇದ್ರೆ ಡೈಲಿ ಲೈಫ್ ಸ್ಟೈಲ್ ಅಲ್ಲ, ಯು ಕ್ಯಾನ್ ಸಿ ದ ಚೇಂಜಸ್ ವಿದಿನ್ 2 to 3 weeks. ಅಂದ್ರೆ ಅಷ್ಟು ಬೇಗ ನಿಮಗೆ ಈ ಚೇಂಜಸ್ ಅನ್ನ ನೋಡ್ತಾ ಹೋಗ್ಬೋದು. ಇವನು ತ್ರಿಫಲ ಚೂರ್ಣ ಕೂಡ ನಿಮ್ಮಲ್ಲಿ ಲಭಿಸ್ತದೆ. ಹೌದು. ಈಗ ಓಕೆ, ಇದಲ್ಲದೆ ಬೇರೆ ಯಾವ ಫ್ರೂಟ್ಸ್ ಜ್ಯೂಸ್ಗಳನ್ನು ಅಥವಾ ಫ್ರೂಟ್ಸ್ ಅನ್ನು ತಿನ್ನಬಹುದು ಅಥವಾ ತಿನ್ನಬಾರದು ಅಂತ? ಈಗ ಡಯಾಬಿಟಿಸ್ ಆಕ್ಚುಲಿ ಮುಖ್ಯವಾಗಿ ಇಲ್ಲಿ ಪ್ರಶ್ನೆ ಬರುವುದು ಯಾವುದನ್ನೆಲ್ಲ ನಾವು ತಿನ್ನಬಾರದು ಅನ್ನೋದು ಕೂಡ. ಈಗ ನಾವು ಯಾವುದನ್ನ ತಿನ್ನಬಾರ್ದು ಅಂತ ಹೇಳ್ಬೇಕಂದ್ರೆ ಎಲ್ರಿಗೆ ಅದ್ರ ಬಗ್ಗೆ ಗೊತ್ತಿದೆ ಯಾವುದು ತಿನ್ನಬಾರ್ದು ಅಂತ, ಆದ್ರೂ ನಾವು ಅದನ್ನ ಲೈಕ್ ಮಾಡಿ ತಿಂತೇವೆ. ಸೊ ಈಗ ನಾನು ಹೇಳ್ಬೇಕಂದ್ರೆ ಹೌದು, ಇದನ್ನ ಫಸ್ಟ್ ಟೈಮ್ ಒಂದು ತಿಂತೇನೆ. ಅದಕ್ಕೋಸ್ಕರ ನಾನು ಎಂತ ಹೇಳುದಂದ್ರೆ ಯಾವ್ದು ಮಾಡೋದಾದ್ರೆ ಒಂದು ಮಿತಿಯಲ್ಲಿ ಮಾಡಿ. ಸೊ ಈಗ ನೀವು ವೈಟ್ ರೈಸ್ ತಿನ್ನೋದಾದ್ರೆ ಅದನ್ನ ರೆಡ್ ರೈಸಿಗೆ ಸ್ವಿಚ್ ಮಾಡಿ. ಅಂದ್ರೆ ರೆಡ್ ರೈಸ್, ಬೀಟನ್ ರೈಸ್, ಬ್ಲ್ಯಾಕ್ ರೈಸ್. ಡಯಾಬಿಟಿಸ್ ಅವರಿಗೆ ಈ 3 ವೈಟ್ಸ್ ಅನ್ನ ಅವಾಯ್ಡ್ ಮಾಡಬೇಕು. ಒಂದು ಶುಗರ್, ವೈಟ್ ರೈಸ್ ಮತ್ತೆ ವೈಟ್ ಮೈದಾ, ಈ 3 ವೈಟ್ಸ್ ಅನ್ನ ಅವಾಯ್ಡ್ ಮಾಡಬೇಕು ಆದಷ್ಟು. ವೈಟ್ ಶುಗರ್ ಇದನ್ನ ಸ್ವಿಚ್ ಮಾಡಿದಾಗ ನಿಮ್ಗೆ ರೆಡ್ ರೈಸಿಗೆ ಸ್ವಿಚ್ ಮಾಡಿದಾಗ ಈ ರೆಡ್ ರೈಸ್ ಕೋಟಿಂಗ್ ಅಲ್ಲಿ ನಿಮಗೆ ತುಂಬಾನೇ ವೈಟಮಿನ್ಸ್ ಇರುತ್ತೆ, ಬಿ ವೈಟಮಿನ್ಸ್, ಇದೆಲ್ಲ ನರಕ್ಕೆ ತುಂಬಾ ಒಳ್ಳೆಯದು. ಆಮೇಲೆ ಇದರಲ್ಲಿ ನಿಮಗೆ ಫೈಬರ್ ಇರುತ್ತೆ. ಸೊ ಅದರಲ್ಲಿ ಎಲ್ಲ ಟಾಕ್ಸಿನ್ಸ್ ಡಿಟಾಕ್ಸ್ ಆಗುವ ಚಾನ್ಸಸ್ ಇದೆ. ಸೊ ದಟ್ ಇಸ್ ವೈ ಈ ನಿಮ್ಮ ಫುಡ್ ಅನ್ನೇ ನೀವು ಸ್ವಿಚ್ ಮಾಡ್ತಾ ಆಮೇಲೆ ಇಂಪಾರ್ಟೆಂಟ್ ಏನಂದ್ರೆ ಪೋರ್ಷನ್ ಕಂಟ್ರೋಲ್. ಈಗ ಬರೀ ರೆಡ್ ರೈಸೇ ಊಟ ಮಾಡೋರು ಇರ್ತಾರಲ್ಲ, ಹೌದು, ರೆಡ್ ರೈಸ್ ಈಗ ಯಾವುದನ್ನೇ ಮಿತಿಮೀರಿ ಮಾಡಿದ್ರೆ ಅದು ನಮ್ಗೆ ವಿಷ ಆಗುತ್ತೆ. ಸೊ ರೆಡ್ ರೈಸ್ ತಿನ್ನುವಾಗ ಡೋಂಟ್ ಗೋ ಮೋರ್ ದೆನ್ 1 cup. ಈಗ ಅದು ಕೂಡ ರೈಸ್ ಅನ್ನ ಒಂದು ಬಾರಿ ತಿಂದ್ರೆ ಸಾಕು, ತಿನ್ಲೇಬಾರ್ದಂತ ನಾನು ಹೇಳುದಿಲ್ಲ. ರೈಸ್ ಇಸ್ ಅ ಗುಡ್ ಥಿಂಗ್. ಈಗ ನಮ್ಮ ಈ ಭಾರತ ದೇಶದಲ್ಲಿ ಅದು ಕೂಡ ಮಂಗಳೂರಲ್ಲಿ ನಾವು ತುಂಬಾನೇ ರೈಸ್ ಅನ್ನು ಇಷ್ಟಪಡ್ತೇವೆ. ಹಾಗಿರುವಾಗ ನೀವು ರೈಸ್ ಅನ್ನ ಒಂದು ಬಾರಿ ತಕೊಳ್ಳಿ. ಈಗ ನಾವು ನೋಡಿದ್ರೆ ಬೆಳಿಗ್ಗೆ ನಾವು ದೋಸೆ, ಇಡ್ಲಿ ಎಲ್ಲಾ ರೈಸ್ ಐಟಮ್, ಮಧ್ಯಾಹ್ನದಲ್ಲಿ ಕೂಡ ನಾವು ಪುನಃ ರೈಸ್, ರಾತ್ರಿಯಲ್ಲೂ ಕೂಡ ರೈಸ್, ಹಾಗೆ ಸಂಜೆ ಕೂಡ ಮತ್ತೆ 2 ದೋಸೆ, ಪುನಃ ಇನ್ನೊಂದು ದೋಸೆ. ಹೌದು. ಸೊ ಆದಷ್ಟು ನಾವು ರೈಸ್ ಐಟಮ್ ಅನ್ನ ಒಂದು ಬಾರಿ ಇಟ್ಟು ಪುನಃ ಹಾಗೇನು ರೈಸ್ ತಿನ್ನೋದಾದ್ರೆ ಈ ನೀರ್ ದೋಸೆ ಯಾವ್ದಾದ್ರು ದೋಸೆ ಮಾಡುವಾಗ ರೆಡ್ ರೈಸ್ ಅಲ್ಲಿ ಮಾಡಬಹುದು. ಇಲ್ಲದಿದ್ರೆ ಆ ದೋಸೆ ಮಾಡುವಾಗ ಅದಕ್ಕೆ ನಾವು ಈ ಬೇರೆ ಸೊಪ್ಪು ಹಾಕಿ ಮಾಡಬಹುದು. ಹೌದು. ಸೊ ಜಸ್ಟ್ ವೈಟ್ ಪ್ಲೇನ್ ಆಗಿ ಮಾಡೋದಕ್ಕಿಂತ ಇದು ಮಿಕ್ಸ್ ಮಾಡಿದ್ರೆ ಮಕ್ಕಳಿಗೆ ತಿನ್ಲಿಕ್ಕೆ ಈಸಿ ಆಗುತ್ತೆ. ನಮ್ಮಲ್ಲೂ ಕೂಡ ಫೈಬರ್ ಅಂಶ ಮತ್ತು ವೈಟಮಿನ್, ಪ್ರೋಟೀನ್ ಅಂಶ ಜಾಸ್ತಿ ಆಗುತ್ತೆ. ದೀಸ್ ಆರ್ ದ ಸಿಂಪಲ್ ಮಾಡಿಫಿಕೇಶನ್ಸ್ ಮಾಡ್ತಾರೆ. ನಾನು ಯಾವುದು ತಿನ್ನಬಾರ್ದು ಅಂತ ಹೇಳೋದಲ್ಲ, ಬಟ್ ಮಾಡಿಫಿಕೇಶನ್ ಮಾಡಿದಾಗೆ ನಮ್ಗೇನು ಒಂದು ಖುಷಿ ಆಗುತ್ತೆ, ನಾವೇನೋ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೇವೆ ಅಂತ. ಓಕೆ. ಇದು ಈಗ ಯಾವೆಲ್ಲ ಫ್ರೂಟ್ಸ್ ಗಳನ್ನು ಸಾಮಾನ್ಯವಾಗಿ ಬಳಸಬಾರದು ಅಂತ? ಈಗ ಫ್ರೂಟ್ಸ್ ಅಲ್ಲಿ ಆಕ್ಚುಲಿ ನಮಗೆ ಎಲ್ಲ ಫ್ರೂಟು ಒಳ್ಳೆಯದು. ಆಕ್ಚುಲಿ ಪೇಷಂಟ್ಸ್ ಅವ್ರು ಬರುವಾಗ ನನಗೆ ಡಾಕ್ಟರ್ ಆ ಫ್ರೂಟ್ ಒಳ್ಳೇದಲ್ಲ, ಈ ಫ್ರೂಟ್ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಫ್ರೂಟ್ ಇಸ್ ಅ ನ್ಯಾಚುರಲ್ ಫ್ರಕ್ಟೋಸ್, ಅದರಲ್ಲಿ ನ್ಯಾಚುರಲ್ ಶುಗರ್ಸ್ ಇದೆ. ಅದರಿಂದ ಈ ಫ್ರೂಟ್ ಈಸ್ ನಾಟ್ ಬ್ಯಾಡ್ ಫಾರ್ ಡಯಾಬಿಟಿಸ್. ಆದರೆ ಊಟ ಫುಲ್ ಹೊಟ್ಟೆ ಮಾಡಿ ಆಮೇಲೆ ಫ್ರೂಟ್ ತಿಂದಾಗ ಆಗ ನಮ್ದು ಶುಗರ್ದು ಒಮ್ಮೆಲೆ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಹೇಗೆ ಮಾಡಬೇಕಂದ್ರೆ ಈ ನೈಟ್ ಟೈಮ್ ಅಲ್ಲಿ ನಾವು ಊಟದ ಅಂಶವನ್ನು ಕಡಿಮೆ ಮಾಡಿ ಫ್ರೂಟ್ ಅನ್ನ ಜಾಸ್ತಿ ತಿನ್ಬೇಕು. ಯಾಕಂದ್ರೆ ನೈಟ್ ಅಲ್ಲಿ ಡೈಜೆಷನ್ ಸ್ಲೋ ಆಗುತ್ತೆ. ಒಂದು ಅಭ್ಯಾಸ ಪದ್ಧತಿ ಇದೆ, ಗಮ್ಮತ್ ಊಟ ಮಾಡೋದು ಆಮೇಲೆ ಫ್ರೂಟ್ಸ್ ತಿನ್ನೋದು. ಹೌದು, ಆಗ ಅದು ನಮ್ಗೆ ಬ್ಲಡ್ ಶುಗರ್ ಒಮ್ಮೆಲೆ ರೈಸ್ ಆದಾಗೆ ಕಾಣುತ್ತೆ. ಆಕ್ಚುಲಿ ಶುಗರ್ ಇಸ್ ವೆರಿ ಗುಡ್. ಅದರಲ್ಲಿ ಇದು ಜಾಕ್ ಫ್ರೂಟ್, ಚಿಕ್ಕು, ಹಲಸಿನ ಹಣ್ಣು, ಚಿಕ್ಕು, ಮ್ಯಾಂಗೋ ಇದನ್ನೆಲ್ಲ ಜಾಸ್ತಿ ಸೇವಿಸಬಾರ್ದು. ಆಕ್ಚುಲಿ ಈಗ ಸಿಗುವಂತ ಮಾವಿನಕಾಯಿ ಅದೆಲ್ಲ ಇಟ್ ಇಸ್ ಅಡಲ್ಟ್ರೇಟೆಡ್ ಫಾರ್ಮ್ಸ್. ಇಲ್ಲದಿದ್ರೆ ಮ್ಯಾಂಗೋ, ಮಾವಿನ ಹಣ್ಣು ತುಂಬಾ ಒಳ್ಳೇದು ಡಯಾಬಿಟೀಸ್ಗೆ. ಆದ್ರೆ ಈಗ ಸಿಗುವಂತದ್ದು ಇಟ್ ಇಸ್ ಬ್ಯಾಡ್ ಬಿಕಾಸ್ ಆಫ್ ಆಲ್ ದ ಅಡಲ್ಟ್ರೇಷನ್ಸ್ ಅದರಲ್ಲಿ ಇರುವಂತದ್ದು. ಸೊ ಫ್ರೂಟ್ಸ್ ನಿಮ್ಗೆ ಒಳ್ಳೇದು ಯಾವುದಂತ ಹೇಳಿದ್ರೆ ಈ ವಾಟರ್ ಮೆಲನ್, ನೀರಿನ ಅಂಶ ಜಾಸ್ತಿ ಇರುವಂತಹ ವಾಟರ್ ಮೆಲನ್, ಮಸ್ಕ್ ಮೆಲನ್, ಕಿವಿ ಫ್ರೂಟ್ ಇಂಥದನ್ನೆಲ್ಲ ಕನ್ಸ್ಯೂಮ್ ಮಾಡಬಹುದು. ಇಟ್ ಇಸ್ ಕ್ವೈಟ್ ಗುಡ್ ಫಾರ್ ಯೋರ್ ಹೆಲ್ತ್.
ನೆಲ್ಲಿಕಾಯಿಯನ್ನು ಎಲ್ಲಾದರೂ ಬಳಸಿಕೊಳ್ಳಿಕ್ಕಾಗ್ತದೆ? ಹೌದು, ನೆಲ್ಲಿಕಾಯಿ ಒನ್ ಆಫ್ ದ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್. ಇದರಲ್ಲಿ ಹೇಗೆ ಅಂದ್ರೆ, ಈ ಚಿಕ್ಕ ನೆಲ್ಲಿಕಾಯಿ ಸಿಕ್ಕಿದ್ರೆ ಬಹಳಷ್ಟು ಒಳ್ಳೆಯದು, ಆದ್ರೆ ಈಗ ನಮಗೆ ಸಿಕ್ಕುವಂಥದ್ದು ದೊಡ್ಡ ನೆಲ್ಲಿಕಾಯಿ. ಇದನ್ನ ನಾವು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಒಂದಿಲ್ಲದ್ರೆ 2 ನೆಲ್ಲಿಕಾಯನ್ನ ಸೀಡ್ ಹೊರಗೆ ತೆಗೆದು ಅದನ್ನ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಉಪ್ಪು ಹಾಕಿ ಕುಡಿಬೇಕು. ಇದು ತುಂಬಾನೇ ಒಂದು ಕೂಲಿಂಗ್ ಡ್ರಿಂಕ್, ತುಂಬಾನೇ ರಿಫ್ರೆಶಿಂಗ್ ಡ್ರಿಂಕ್ ಕೂಡ. ಸೊ ಇದನ್ನ ನಾವು ಇದರ ಜೊತೆಗೆ ಈ ಹಾಗಲಕಾಯನ್ನ ಮಿಕ್ಸ್ ಮಾಡಿ ಕುಡಿದ್ರೆ ಈ ಹಾಗಲಕಾಯ್ದು ಕಹಿ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ, ಪ್ಲಸ್ ಇದು ತುಂಬಾನೇ ರುಚಿಯಾಗಿರುತ್ತೆ. ಸೊ ಯು ಕ್ಯಾನ್, ಇದು ಡಯಾಬಿಟಿಸ್ಗೆ ಈ ಆಮ್ಲ ಮತ್ತೆ ಹಾಗಲಕಾಯಿ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಇದನ್ನು ಕೂಡ ಬರೀ ಹೊಟ್ಟೆಯಲ್ಲಿ ಕುಡಿಬಹುದು. ಈಗ ಓಕೆ, ನಾವು ಅನೇಕ ನೀವು ಏನು ಪರಿಹಾರ ಕ್ರಮಗಳನ್ನು ಹೇಳಿದ್ರಿ. ಯೋಗ ಅಥವಾ ಎಕ್ಸಸೈಸಲ್ಲಿ ಏನು ಮಾಡ್ಬೋದು ಅಂತ 1-2 ನಿಮಿಷದಲ್ಲಿ ನೀವು ಹೇಳೋದಿದ್ರೆ? ಈಗ ಮೇನ್ ಆಗಿ ಹೊಟ್ಟೆಯಲ್ಲಿ ನಮ್ಮ ಫ್ಯಾಟ್ ಜಾಸ್ತಿ ಆಗಬಾರ್ದು. ಸೊ ಈ ಹೊಟ್ಟೆ ಫ್ಯಾಟ್ ಅನ್ನ ನಾವು ಹೇಗೆ ಕಡಿಮೆ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಸೂರ್ಯ ನಮಸ್ಕಾರ, ಅದರಲ್ಲಿ ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್, ಸೈಡ್ ಬೆಂಡಿಂಗ್ ಎಲ್ಲನೂ ಇದೆ. ಮೇನ್ ಆಗಿ ಈ ನಮ್ಮ ಪ್ಯಾಂಕ್ರಿಯಸ್ ಇರುವುದು ಈ ಮೇಲೆ ಅಬ್ಡಮನ್, ಅಪ್ಪರ್ ಅಬ್ಡಮನ್ ರೀಜನ್ ಅಲ್ಲಿ ಇರುತ್ತೆ. ಸೊ ನಾವು ಅದಕ್ಕೋಸ್ಕರ ಈ ಸೂರ್ಯ ನಮಸ್ಕಾರ, ರಿಪೀಟೆಡ್ ಸೂರ್ಯ ನಮಸ್ಕಾರ 7 to 10 times 12 times ಹಾಗೆ ಜಾಸ್ತಿಯಾಗಿ ಮಾಡುವುದು. ಆಮೇಲೆ ಈ ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡುವ ಧನುರಾಸನ, ಮತ್ತೆ ಕೂತ್ಕೊಂಡು ಮಾಡುವ ವಕ್ರಾಸನ, ಅರ್ಧಮಾಸ್ಯಂದ್ರಾಸನ ಅಂದ್ರೆ ಟ್ವಿಸ್ಟೆಡ್ ಪೋಸಸ್, ಅದರಲ್ಲೆಲ್ಲ ನಮಗೆ ಒಳ್ಳೆಯ ಒಂದು ಪ್ರೆಷರ್ ಬೀಳುತ್ತೆ ಈ ಹೊಟ್ಟೆ ಮೇಲೆ. ಸೊ ಮೇನ್ ಆಗಿ ಹೊಟ್ಟೆಯ ಫ್ಯಾಟ್ ಅನ್ನ ನಾವು ಕರಗಿಸಬೇಕು. ಪ್ಲಸ್ ಈ ಹೊಟ್ಟೆಯಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಬೇಕಾದ್ರೆ ನಾವು ಸ್ವಲ್ಪ ಮೂಮೆಂಟ್ ಅನ್ನ ಕೊಡಬೇಕು. ಮೂಮೆಂಟ್ ಕೊಟ್ಟು ಆ ಪೋಸ್ಚರ್ ಅನ್ನ 20 seconds ಮೇಂಟೈನ್ ಮಾಡಿ ನಾರ್ಮಲ್ ಬ್ರೀದಿಂಗ್ ಅಲ್ಲಿ ನಮ್ಮ ಬಾಡಿಯನ್ನ ಅವೇರ್ನೆಸ್ ಅಲ್ಲಿ ವಿ ಹ್ಯಾವ್ ಟು ಪರ್ಫಾರ್ಮ್ ದಿ ಆಸನ. ಆಗ ನಮಗೆ ತುಂಬಾನೇ ಬೆನಿಫಿಟ್ ಬರುತ್ತೆ. ಅದಾದ ನಂತರ ಯು ಕ್ಯಾನ್ ಗೋ ಫಾರ್ ಪ್ರಾಣಾಯಾಮ. ಅದರಲ್ಲಿ ಕಪಾಲ್ಭಾತಿ, ಈ ಹೊಟ್ಟೆಯನ್ನ ಗೋಯಿಂಗ್ ಇನ್ಸೈಡ್ ಅಂಡ್ ಔಟ್ ವಿತ್ ದ ಎಕ್ಸಲೇಷನ್, ಇದು ಕೂಡ ಒಳ್ಳೆಯ ಒಂದು ಪ್ರಾಣಾಯಾಮ. ಇದನ್ನ ನೀವು ಮಾಡ್ತಾ ಒಂದು 15-20 minutes ಡೈಲಿ ಮಾಡಿದ್ರೆ ಇಟ್ ವಿಲ್ ಕಂಟ್ರೋಲ್ ಯುವರ್ ಡಯಾಬಿಟಿಸ್ ಇಫೆಕ್ಟಿವ್ಲಿ. ಇದು ಒಂದು ಒಳ್ಳೆ ಒಂದು ಆಸನ ಮಾಡಿ ಆಮೇಲೆ ಪ್ರಾಣಾಯಾಮ ಮಾಡಿ ಆಮೇಲೆ ಒಂದು 5-10 minutes ಅಷ್ಟು ವಿಶ್ರಾಂತಿ ಇಲ್ಲಾಂದ್ರೆ ಮೆಡಿಟೇಷನ್ ಯಾವುದಾದ್ರೂ ಒಂದು ಫಾಲೋ ಮಾಡ್ಬೋದು. ಈಗ ಓಕೆ, ಕೊನೆಯದಾಗಿ ಇದಲ್ಲದೆ ಬೇರೆ ಜೀವನ ಪದ್ಧತಿಯಲ್ಲಿ ಎಷ್ಟು ಗಂಟೆ ಮಲಗಬೇಕು, ಎಷ್ಟು ಗಂಟೆ ಏನು ಕೆಲಸ ಮಾಡಬೇಕು, ಏನು ಹೇಳ್ತೀರಿ? ಈಗ 7 to 8 hours ನಿದ್ದೆ ಮಾಡಿದ್ರೆ ಇಟ್ ಈಸ್ ಮೋಸ್ಟ್ ಐಡಿಯಲ್. ಮೇನ್ ಆಗಿ early to rise, early to bed, ಇದನ್ನ ಫಾಲೋ ಮಾಡಬೇಕು. ಹೌದು, ನಿದ್ದೆ ಮಾಡುವಂತದ್ದು, ಬೇಗ ಹೇಳುವಂಥದ್ದು. ಅಟ್ ಲೀಸ್ಟ್ 10 o'clock ಒಳಗಡೆ ಯು ಶುಡ್ ಟ್ರೈ ಟು ಸ್ಲೀಪ್, ಅಂದ್ರೆ ನಿದ್ದೆ ಮಾಡುವಂಥದ್ದು. ಈ 10 o'clock ಇಂದ 12 o'clock ವರೆಗೆ ಡಿಟಾಕ್ಸ್ ಆಗುತ್ತೆ, ಲಿವರ್ ಡಿಟಾಕ್ಸ್ ಆಗುತ್ತೆ. ಆ ಟೈಮಲ್ಲಿ ನಾವು ತಿಂತಾ ಹೋದ್ರೆ ಇಲ್ಲಾಂದ್ರೆ ಟಿವಿ ಏನಾದ್ರೂ ಬ್ಯುಸಿ ಆಗಿದ್ರೆ ನಮ್ಮ ಆರ್ಗನ್ಸಿಗೆ ರೆಸ್ಟ್ ಇರುವುದಿಲ್ಲ, ಆಗ ಡಿಟಾಕ್ಸ್ ಆಗುದಿಲ್ಲ. ಸೊ ದಟ್ ಈಸ್ ವೈ ಸ್ಲೀಪ್ ಅರ್ಲಿ. ನಾವು ಬೇಗನೆ ಮಲಗಿದ್ರೆ ನೆಕ್ಸ್ಟ್ ಡೇ ನಾವು ತುಂಬಾ ಫ್ರೆಶ್ ಆಗಿರುತ್ತೆ. ಮತ್ತೆ ನಾವು ಯಾವುದು ಫುಡ್ ಅನ್ನು ತಗೊಂಡ್ರೆ ಸಹ ಅದು ನಮ್ಮ ದೇಹಕ್ಕೆ ಮೆಟಬಲೈಸ್ ಆಗಿ ಕರೆಕ್ಟ್ ಆಗಿ ಯು ವಿಲ್ ಬಿಕಮ್ ಹೆಲ್ದಿ. ಇಲ್ಲದಿದ್ರೆ ಎಷ್ಟು ತಿಂದ್ರೂ ಯು ಫೀಲ್ ಆಯಾಸ ಆಗುತ್ತೆ ನಮ್ಗೆ. ಸೊ ಅದಕ್ಕೋಸ್ಕರ ಮೇನ್ ಆಗಿ ಸ್ಲೀಪಿಂಗ್ ಪ್ಯಾಟರ್ನ್ಸ್ ಅದನ್ನ ಫಾಲೋ ಮಾಡಬೇಕು. ದಟ್ ಇಸ್ ದ ಒನ್ ಗುಡ್ ಪಾಯಿಂಟ್. ವೀಕ್ಷಕರೇ, ಸಾಕಷ್ಟು ವಿಚಾರಗಳನ್ನು ಏನು ಡಯಾಬಿಟಿಸನ್ನು ಸರಳವಾಗಿ ನಾವು ಎಲ್ಲೂ ಕೂಡ ಯಾವುದೋ ಆಸ್ಪತ್ರೆಗೋ ಮತ್ತೊಂದು ಇನ್ನೊಂದು ಕಡೆಗೆ ಹುಡುಕಿಕೊಂಡು ಹೋಗದೆ ನಮ್ಮ ಮನೆಯಲ್ಲೇ ಇದ್ದುಕೊಂಡು ನಮ್ಮ ದಿನ ಬಳಕೆಯ ಏನು ವಸ್ತುಗಳಿದ್ದಾವೆ ಅದನ್ನೇ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಆಲೋಚನೆ ಮಾಡಿ ಬಳಸಿಕೊಂಡು ನಾವು ಡಯಾಬಿಟಿಸನ್ನು ಗೆಲ್ಲಬಹುದು ಅನ್ನೋಂಥ ವಿಚಾರವನ್ನು ಇವತ್ತು ಡಾಕ್ಟರ್ ಶಾರದಾ ಬಂಗೇರವರು ನೀಡಿದ್ದಾರೆ. ಮುಖ್ಯವಾಗಿ ಅವರು ಆರಂಭದಲ್ಲಿ ಹೇಳಿರುವಂಥದ್ದು ಏನು ವೀಟ್ ಗ್ರಾಸ್ ಏನು ಅದರದ್ದು ನೀರಿಗೆ ಮಿಕ್ಸ್ ಮಾಡಿ ಕುಡಿಯುವಂಥದ್ದು, ಆಮೇಲೆ ಅಶ್ವಗಂಧ, ಆಮೇಲೆ ರೋಸ್ ಪೆಟಲ್ಸ್ ಏನು ಗುಲಾಬಿಯ ಏನು ಎಸಳುಗಳನ್ನು ಬಳಸಿಕೊಂಡು ಟೀ ಮಾಡುವಂಥದ್ದು, ತ್ರಿಫಲ ಚೂರ್ಣ ಇರ್ಬೋದು, ಆಮೇಲೆ ಸಾಕಷ್ಟು ನೀರು ಕುಡಿಯುವಂಥದ್ದು ಇರ್ಬೋದು, ಜೊತೆಗೆ ನೆಲ್ಲಿಕಾಯಿ ಮತ್ತು ಹಾಗಲಕಾಯಿಯದು ಜ್ಯೂಸ್ ಮಾಡಿ ಕೊಡುವಂಥದ್ದು, ಕೊನೆಗೆ ಯೋಗ ಅದಲ್ಲಿ ಒಂದಷ್ಟು ಸೂರ್ಯ ನಮಸ್ಕಾರಗಳನ್ನು ಮಾಡುವಂಥದ್ದು, ಧನುರ್ವಾಸನ ಇರ್ಬೋದು, ಮತ್ತು ಬಹುಮುಖ್ಯವಾಗಿ ನಿದ್ದೆ, ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡುವಂಥದ್ದು. ಸೊ ಒಟ್ಟು ಈ ಒಂದು ಏನು ನಾನು ಆಗಲೇ ಹೇಳಿದಾಗೆ ಭಾರತಕ್ಕೆ ಇವತ್ತು ಅತಿ ದೊಡ್ಡ ಥ್ರೆಟ್ ಯಾವುದಂತ ಕೇಳಿದರೆ ಅದು
ಈ ಒಂದು ಸಕ್ಕರೆ ಕಾಯಿಲೆ. ಯಾಕಂತ ಹೇಳಿದ್ರೆ ದಿನೇ ದಿನೇ ಇದು ಭಾರಿ ಉಲ್ಬಣವಾಗ್ತಾ ಇರುವಂಥ ಒಂದು ಕಾಯಿಲೆ ಆಗಿ ಕಾಣಿಸ್ತಾ ಉಂಟು. ಸಾಮಾನ್ಯವಾಗಿ ಕಾಯಿಲೆ ಅಂತ ಹೇಳೋದಿಲ್ಲ, ಆದರೂ ಕೂಡ ಏನು ಇದು ದೊಡ್ಡ ಕಾಯಿಲೆಯ ಸ್ವರೂಪದಲ್ಲಿ ಇವತ್ತು ಕಾಣಿಸ್ತಾ ಉಂಟು. ಮತ್ತೊಂದು ಏನು ಡಾಕ್ಟರ್ ಹೇಳಿದ ಹಾಗೆ ಅದು ಮಧ್ಯವಯಸ್ಕ ತನಕ ಇವತ್ತು ಕಾಯುವುದಿಲ್ಲ. ಸಣ್ಣ ವಯಸ್ಸಿನಲ್ಲೇ ಅಥವಾ ಏನು 25, 30, 35 ಆಸುಪಾಸಲ್ಲೇ ಇವತ್ತು ಡಯಾಬಿಟಿಸ್ ಬರ್ತಾ ಉಂಟು ಅಂತ ಇಂಥ ಒಂದು ಅಪಾಯದ ನಮ್ಮ ಕಣ್ಣೆದುರಿಗೆ ಇರುವಾಗ ಅದನ್ನು ಗೆಲ್ಲಲಿಕ್ಕೆ ಅತ್ಯಂತ ಸರಳವಾದ ಮತ್ತು ನಮ್ಮ ಜೀವನ ಶೈಲಿಯಲ್ಲೇ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಅದು ಸಾಧ್ಯ ಅನ್ನುವಂಥ ವಿಚಾರವನ್ನು ಡಾಕ್ಟರ್ ಶಾರದಾ ಬಂಗೇರ ಅವರು ನೀಡಿದ್ದಾರೆ. ಸೊ ವೀಕ್ಷಕರೇ, ಒಂದು ವೇಳೆ ನೀವು ಈ ಪೂರ್ತಿಯಾಗಿ ಶೋವನ್ನು ನೋಡದಿದ್ದರೆ ನಮ್ಮ ವಿಫೋರ್ ನ್ಯೂಸ್ನ ಫೇಸ್ಬುಕ್ಕಲ್ಲಿ ಕೂಡ ಇದು ಈ ಒಂದು ಶೋದ ಪೂರ್ತಿ ವಿವರಗಳು ನಿಮಗೆ ಲಭ್ಯ ಇರುತ್ತೆ, ನಂತರ ಕೂಡ ನೀವು ನೋಡಿಕೊಳ್ಬೋದು. ಸೊ ಈ ಒಂದು ಶೋದಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ಶಾರದಾ ಬಂಗೇರ ಅವರಿಗೆ ನಾನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ಈ ಒಂದು ನಾವು ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತು ಮುಗಿಸುವ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಹೇಳುವಂಥದ್ದು, ಡಾಕ್ಟರ್ ಶಾರದಾ ಬಂಗೇರ ಅವರು ಮಂಗಳೂರಿನ ಬಲ್ಮಠದಲ್ಲಿ ವೃಂದಾವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರವನ್ನು ನಡೆಸ್ತಾ ಇದ್ದಾರೆ. ಅವರು ಹೇಳಿದಂಥ ಅನೇಕ ಏನು ಸರಳವಾದಂಥ ಚೂರ್ಣಗಳಿರ್ಬೋದು ಅಥವಾ ಪೌಡರ್ಗಳಿರ್ಬೋದು ಅವರಲ್ಲಿ ಲಭ್ಯ ಇದೆ ಇದು. ಸೊ ನಾವು ಈಗಾಗಲೇ ಸ್ಕ್ರೀನ್ನಲ್ಲಿ ಅವರ ನಂಬರನ್ನು ಕೂಡ ನಾವು ಡಿಸ್ಪ್ಲೇ ಮಾಡಿದ್ದೇವೆ. ನೀವು ಮತ್ತೊಮ್ಮೆ ಬೇಕಿದ್ದರೆ ಈ ಒಂದು ಶೋವನ್ನು ಫೇಸ್ಬುಕ್ಕಲ್ಲಿ ಅಥವಾ ಯೂಟ್ಯೂಬಲ್ಲಿ ನೋಡಿಕೊಂಡು ಅವರನ್ನು ಸಂಪರ್ಕ ಮಾಡ್ಬೋದು. ಒಟ್ಟು ಈ ಒಂದು ಶೋದ ಕಾಳಜಿ ಏನಂತ ಹೇಳಿದ್ರೆ ಸರಳವಾದ ಸ್ವರೂಪದಲ್ಲಿ ನಾವು ಡಯಾಬಿಟಿಸನ್ನು ಗೆಲ್ಲುವುದು. ಎಸ್ ವೀಕ್ಷಕರೇ, ಧನ್ಯವಾದಗಳು. ಈ ಒಂದು ಸಂವಾದವನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.